ಎಂದೆಂದಿಗೂ ನಿಮ್ಮೊಂದಿಗೆ ನಮಸ್ಕಾರ. ನಾನು ಮಹಿಮ್ ರಾಮದಾಸ್. ಕೋವಿಡ್ ಹಾವಳಿಯಿಂದ ನಮಗೆ ಎದುರಾಗಿರುವಂಥ ಈ ಒಂದು ಲಾಕ್ಡೌನ್ನಿಂದ ನಾವು ಹೊರಬರಬೇಕಲ್ಲ ಅಂತ ಎಲ್ಲರೂ ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಭಾಳ ಮಂದಿ ಹೇಳ್ತಾ ಇರೋದಷ್ಟೇ, ನಾನು ಮೊದಲಿನಿಂದ ಇಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಅತಿಥಿಗಳು, ಗಣ್ಯರು, ಜನಪ್ರತಿನಿಧಿಗಳು ಬಂದಾಗಲೂ ಕೂಡ ಕೇಳ್ತಾ ಇರುವುದಷ್ಟೇ, ಎಲ್ಲರೂ ಕೂಡ ತಯಾರಾಗಿದ್ದಾರೆ. ಕೋವಿಡ್ ಏನು ಇದರಿಂದ ಹಾವಳಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಲಾಕ್ಡೌನಿಗೆ ನೀವು ಮನೆಯೊಳಗೆ ಕೂತ್ಕೊಳ್ಳಿ ಅಂದರೆ 14 ಅಲ್ಲ ಇನ್ನೂ ಹೆಚ್ಚಿನ ದಿನ ಕೂತ್ಕೊಳ್ಳಿ ಅಂದರೆ ನಾವು ಕೂತ್ಕೊಳ್ತೇವೆ. ಆದರೆ ಸ್ವಾಮಿ, ನಮ್ಮ ಬದುಕಿಗೆ ನಾವು ಏನು ಮಾಡಬೇಕು? ನಮ್ಮ ಸಂಕಷ್ಟಗಳಿವೆಯಲ್ಲ, ಈ ರೋಗಕ್ಕಿಂತಲೂ ಮಿಗಿಲಾದಂಥ ಒಂದು ದೊಡ್ಡ ಸಂಕಷ್ಟವನ್ನು ನಾವು ಭವಿಷ್ಯದಲ್ಲಿ ಅದನ್ನು ಎದುರಿಸಬೇಕಾಗ್ತದಲ್ಲ, ಇದರ ಬಗ್ಗೆ ನೀವೇನಾದರೂ ಮಾತಾಡ್ತೀರಾ ಅಂತ ಎಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು. ಬಹುಶಃ ಪ್ಯಾಕೇಜ್ಗಳ ಬಗೆಗೂ ಕೂಡ ನಾವು ಆಗಾಗ್ಗೆ ಕೇಳ್ತಾ ಇರುವಂಥದ್ದು. ಅಂತೂ ಕೊನೆಗೂ ದಕ್ಷಿಣದ 3 ರಾಜ್ಯಗಳು ಏನು ಘೋಷಣೆ ಮಾಡಿದಂಥ ಒಂದು 2 ವಾರಗಳ ನಂತರವಾದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಆದರೆ ಪ್ಯಾಕೇಜ್ಗಳ ಘೋಷಣೆ ಆಗಿದೆ, ಆಗಲೇ ನಾನು ಅದನ್ನು ಹೇಳ್ತಾ ಇದ್ದೆ, ಸಾಮುದಾಯಿಕವಾದಂಥ ಮಟ್ಟದಲ್ಲಿ ಇವರಿಗೆಷ್ಟು ಅಂತ ಕೊಡೋದಕ್ಕಿಂತ ಈ ರಾಜ್ಯದ ಎಲ್ಲ ಜನರಿಗೂ ಸಂಕಷ್ಟಕ್ಕೊಳಗಾಗಿರುವವರಿಗೆ ನೀವು ಕೊಡಿ. ಇದನ್ನು ಯಾಕೆ ವಿಭಾಗಗಳನ್ನು ಮಾಡ್ತೀರಾ? ಮೆಸ್ಕಾಂ ಬಿಲ್ ಅಂತ ಅನ್ನೋದು ಇದೆಯಲ್ಲ, ಅದನ್ನು 3 ತಿಂಗಳ ವಿನಾಯಿತಿ ಕೊಡಿ ಎಲ್ರಿಗೂ ಕೂಡ. ಬೇರೆ ರಾಜ್ಯಗಳು ಕೊಟ್ಟಿದ್ದಾವಲ್ವಾ? ಇನ್ನು ಬ್ಯಾಂಕ್ EMIಗಳ ಸಮಸ್ಯೆಗಳು ಎಲ್ಲರೂ ಕೂಡ ಎದುರಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಉದ್ದಿಮೆದಾರರಂತೂ ಇವತ್ತು ಓಪನ್ ಮಾಡಲಿಕ್ಕಾಗದೆ ಕಳೆದ ಅವಧಿಯಲ್ಲಿ ಒಂದಷ್ಟು ನಷ್ಟವನ್ನು ಅನುಭವಿಸ್ತಾರೆ, ಮುಂದೆ ಒಂದಷ್ಟು ನಷ್ಟವನ್ನು ಅನುಭವಿಸ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? 2 ಉಭಯ ಜಿಲ್ಲೆಗಳ 1500ಕ್ಕೂ ಮಿಕ್ಕಿದಂಥ ಬಸ್ಸುಗಳು ಇವತ್ತು ರಸ್ತೆ ಬದಿಯಲ್ಲಿ ಇವೆ. ಅವರ ರಸ್ತೆ ತೆರಿಗೆ ಬಗ್ಗೆ ಒಂದು ವರ್ಷಕ್ಕೆ 55,000 45,000ದಷ್ಟು ಅವರಿಗೆ ರಸ್ತೆ ತೆರಿಗೆಗಳನ್ನು ಹಾಕ್ತೀರಾ? ಅದರ ಬಗ್ಗೆ ವಿನಾಯಿತಿ ಇದೆಯಾ? ಬಾರ್, ರೆಸ್ಟೋರೆಂಟ್ ಎಲ್ಲವೂ ಬೇರೆ ಬೇರೆ ರೀತಿಯಾದಂಥ ಎಲ್ಲ ರೀತಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಇದೇನೋ ಕೆಲವರನ್ನು ಗುರುತಿಸಿಕೊಂಡು ಇವರಿಗೆಷ್ಟು ಅವ್ರಿಗೆ ಸಿಕ್ಕಿದೆಯೋ ಇಲ್ಲವೋ ಅಂತ ಅನ್ನೋದು ಎಲ್ಲಿ ಗೊತ್ತಾಗುತ್ತೆ? 100% ಒಂದು 10% ಜನರಿಗೆ ಸಿಕ್ಕಿದರೆ 10% ಜನರಿಗೆ ಸಿಕ್ಕಿದೆ ಅಂತ ಹೇಳುವಾಗ ನಾವೆಲ್ಲ ಭಾವಿಸ್ತೇವೆ 100% ಜನರಿಗೂ ಕೂಡ ಸಿಕ್ಕಿದೆ ಅಂತೇಳಿ. ಸೊ ಈ ರೀತಿಯಾಗಿ ಅಲ್ಲ, ಪ್ಯಾಕೇಜ್ ಅಂತ ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ಮುಟ್ಟುವಾಗಿ ಆಗಬೇಕು, ಆತನ ಸಂಕಷ್ಟಕ್ಕೆ ಸರ್ಕಾರ ನಿಲ್ಲುವ ಹಾಗೆ ಆಗಬೇಕು ಅಂತ ಅನ್ನುವಂಥದ್ದು. ಓಕೆ, ಇವತ್ತು ಎಂದೆಂದಿಗೂ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರಾದ AC ವಿನಯರಾಜ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ ವಿನಯರಾಜ್ ಅವರಿಗೆ. ಸರ್, ಹೇಗಿದೆ ಮಂಗಳೂರಿನಲ್ಲಿ ಒಟ್ಟು ಕೋವಿಡ್ ಹಾವಳಿಗೆ ಎದುರಾದಂಥ ಸಂದರ್ಭದಲ್ಲಿ ಲಾಕ್ಡೌನನ್ನು ಮಾಡಲಾಗಿದೆ? ಭಾಳ ಮುಖ್ಯವಾಗಿ ಜನರ ಸಂಕಷ್ಟಗಳಿಗೆ ಆರೋಗ್ಯ ಮತ್ತು ಇನ್ನಿತರ ಆಹಾರ, ಆರ್ಥಿಕವಾಗಿಯೂ ಕೂಡ ಹೇಗಿದೆ? ನೋಡಿ, ಈ ಕೋವಿಡ್-19 ಇದ್ದು 2ನೇ ಅಲೆ ಬರುತ್ತೆ ಅಂಥೇಳಿ 1 ವರ್ಷದ ಹಿಂದೆಯೇ 1ನೇ ಅಲೆ ಬಂದಂಥ ಸಂದರ್ಭದಲ್ಲಿ ತಜ್ಞರು, ವಿಜ್ಞಾನಿಗಳು ಇದರ ಬಗ್ಗೆ ಸರ್ಕಾರವನ್ನು ಎಚ್ಚರಿಸಿದರು. ಅಂಥ ಒಂದು ಸಂದರ್ಭದಲ್ಲಿ ಜವಾಬ್ದಾರಿಯುತ ಒಂದು ಸರ್ಕಾರ ಅಂತ ಹೇಳುವಾಗ ಪ್ರತಿ ಒಂದು ಜಿಲ್ಲೆಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಅಲ್ಲಿ ಏನು ಲೋಕಲ್ ಬಾಡೀಸ್ ಇದೆ ಅವರನ್ನು ಎಚ್ಚರಿಸುವಂಥದ್ದು, ಯಾವ ರೀತಿಯಲ್ಲಿ 2ನೇ ಅಲೆಯನ್ನು ನಮಗೆ ಎದುರಿಸಬಹುದು, ಅಂಥ ಒಂದು ಕ್ಲಪ್ತಕರ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಜನರಿಗೆ ಆರ್ಥಿಕವಾಗಿ ತೊಂದರೆ ಆಗಬಾರ್ದು, ಅವರ ಏನು ಜನಜೀವನಕ್ಕೆ ತೊಂದರೆ ಆಗಬಾರ್ದು, ಈ ನಿಟ್ಟಿನಲ್ಲಿ ಹೇಗೆ ಅದನ್ನು ಎದುರಿಸಬಹುದು ಎನ್ನುವಂಥ ಒಂದು ರೋಡ್ ಪ್ಲ್ಯಾನ್ ಅಂತ ನಾವು ಏನು ಹೇಳ್ತೇವೆ, ಅದು ಯಾವತ್ತೂ ಕೂಡ ಸರ್ಕಾರದ ಕೈಯಲ್ಲಿ ಇರಬೇಕದು. ಇಲ್ಲಿ ಎಲ್ಲೋ ಒಂದು ಕಡೆ ಏನಾಗಿದೆ ಅಂತ ಹೇಳಿದರೆ, ಇವತ್ತು BJP ಕೇಂದ್ರ ಇರ್ಬೋದು ಅಥವಾ ರಾಜ್ಯದಲ್ಲಿ ಇರ್ಬೋದು, ಎಲ್ಲೋ ಒಂದು ಕಡೆ ಫಸ್ಟಿಗೆ ಹೇಳಿದ್ರು ಏನು ಮಹಾಭಾರತ ಯುದ್ಧವನ್ನು ನಾವು 18 ದಿವಸದಲ್ಲಿ ಗೆದ್ದಿದ್ದೇವೆ, 18 ದಿವಸದಲ್ಲಿ ನಾವು ಇದನ್ನು ಕೂಡ ನಾವು ಗೆಲ್ತೇವೆ ಅಂತೇಳಿ ಪ್ರಧಾನಿ ಈ ದೇಶದ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು. ಜನ ಅದನ್ನು ನಂಬಿದ್ರು. ಮೋದಿಯವರು ಏನು ಹೇಳಿದ್ರು ಕೂಡ ಜನ ನಂಬುವಂಥ ರೀತಿಯಲ್ಲಿ ಅವರು ಮಾತನ್ನ ಆಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಜನರಿಗೆ ಯಾವಾಗ ಬಿಸಿ ಮುಟ್ತದೆ ಆವಾಗ ಅವರು ಎದ್ದೇಳ್ತಾರೆ. ಇವತ್ತು ಏನಾಗಿದೆ, 2ನೇ ಅಲೆ ಬಂದಿದೆ. 2ನೇ ಅಲೆಯಲ್ಲಿ ಫಸ್ಟಿಗೆ ಅವರು ಕರ್ಫ್ಯೂ ಅಂತ ಹೇಳಿದರು, ಮತ್ತೆ ಆಮೇಲೆ ಜನತಾ ಕರ್ಫ್ಯೂ ಅಂತ ಹೇಳಿದರು, ಆಮೇಲೆ ಲಾಕ್ಡೌನನ್ನು ತಂದರು. ಯಾಕೆ ಈ ಕರ್ಫ್ಯೂ, ಆಮೇಲೆ ಜನತಾ ಕರ್ಫ್ಯೂ, ಆಮೇಲೆ ಶನಿವಾರ ಆದಿತ್ಯವಾರ ಯಾರೂ ಹೊರಗಡೆ ಬರಬಾರ್ದು ಅಂತ ಹೇಳುವಂಥದ್ದು, ಆಮೇಲೆ ಲಾಕ್ಡೌನ್ ಮಾಡುವಂಥದ್ದು? ಯಾಕೆ ಈ ರೀತಿಯ ಒಂದು ಗೊಂದಲಮಯ ಒಂದು ವಾತಾವರಣ ಸರ್ಕಾರದಲ್ಲಿ ಸೃಷ್ಟಿಯಾಗ್ತದೆ ಎನ್ನುವಂಥದ್ದು ನಮಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಅವರಿಗೆ ಅದರ ಬಗ್ಗೆ ತಜ್ಞರು ಏನು ಹೇಳಿಲ್ವೇ, ಅಥವಾ ಹೇಳಿ ಕೂಡ ಅದನ್ನು ಅವರು ಸ್ವಲ್ಪ ಇಗ್ನೋರ್ ಮಾಡಿದ್ರ ಎನ್ನುವಂಥ ಒಂದು ಸಂಶಯ. ನೋಡಿ, ಈ ಲಾಕ್ಡೌನ್ ಅಂತ ಇವತ್ತು ಹೇಳಿರುವಂಥದ್ದು, ಇದು ಏನು ಕರ್ಫ್ಯೂ ಮಾಡುವಾಗಲೇ ಇವರು ಯಾಕೆ ಕರ್ಫ್ಯೂ ಅಂತ ಹೇಳಿ ಮಾಡಿದ್ರು?
ಸ್ಟ್ರೇಟ್ ಅವೇ ಅವರು ಲಾಕ್ಡೌನ್ಗೆ ಕೂಡ ಹೋಗ್ಬಹುದಾಗಿತ್ತು. ಚೈನನ್ನ ಬ್ರೇಕ್ ಮಾಡಿ ಅಂತ ಹೇಳ್ತಾರೆ. ಚೈನನ್ನ ಬ್ರೇಕ್ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ಕರ್ಫ್ಯೂ ಮಾಡುವಾಗ ಏನಾದ್ರೂ ಮಾಡಿದ್ರ? ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ನೋಡುವಾಗ ಫಸ್ಟಿಗೆ ಕರ್ಫ್ಯೂ ಮಾಡಿದ್ರು. ಕರ್ಫ್ಯೂ ಮಾಡಿದಾಗ ಜನ ಅವರಷ್ಟಕ್ಕೆ ತಿರುಗಾಡ್ತಾ ಇದ್ರು. ಅಂದ್ರೆ ಸರಿಯಾದ ನಿಟ್ಟಿನಲ್ಲಿ ಅವರಿಗೆ ನಿರ್ದೇಶನ ಕೊಡ್ತಾ ಇಲ್ಲ, ಜನರನ್ನ ಗೊಂದಲಕ್ಕೆ ಅವರು ಹಾಕ್ತಾ ಇದ್ರು. ಸರ್ಕಾರದ ಸೆಕ್ರೆಟರಿ ಒಂದು ಹೇಳ್ತಾರೆ, ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಅವರೊಳಗಡೆ ದ್ವಂದ್ವ ನಿಲುವಿತ್ತು. ಕರ್ಫ್ಯೂ ಅಂತ ಹೇಳ್ತಾರೆ, ಆದ್ರೆ ಲಾಕ್ಡೌನ್ ರೀತಿಯಲ್ಲಿ ಜನರಿಗೆ ತೊಂದರೆ ಕೊಡ್ತಾ ಇದ್ರು. ವಾಹನವನ್ನ ತರಬೇಡಿ ಅಂತ ಹೇಳ್ತಾರೆ, ಆದ್ರೆ ವಾಹನವನ್ನು ಹೋಗ್ಲಿಕ್ಕೆ ಕೂಡ ಅವರು ಪರ್ಮಿಷನ್ ಕೊಟ್ಟರು. ಇದು ಯಾವ ರೀತಿಯ ಗೊಂದಲ ಅಂತ ಹೇಳುವಂಥದ್ದು. ಇನ್ನೊಂದು ಕಡೆ ಜನಜೀವನಕ್ಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಆರ್ಥಿಕ ಸಂಕಷ್ಟದಲ್ಲಿ ಇವತ್ತಿದ್ದಾರೆ. ಅದರಲ್ಲಿ ಬಡವ ಅಥವಾ ಏನು ಶ್ರೀಮಂತರು ಅಂತ ಹೇಳುವಂಥ ಪ್ರಶ್ನೆ ಇವತ್ತು ಬರ್ತಾ ಇಲ್ಲ. ಹೌದು, ಬಡವರಿಗೆ ಹೇಗೆ ಅವರಿಗೆ ಒಂದು ಕುಟುಂಬವನ್ನು ನಡೆಸಲಿಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಒಬ್ಬ ಶ್ರೀಮಂತ ಏನು ಆ ಶ್ರೀಮಂತಿಕೆ ಅವನಿಗೆ ಬಂದಿದ್ದು ಇದ್ದರೆ ಒಂದು ಅವನು ಬಿಸ್ನೆಸ್ ಮಾಡುವವನಿರ್ಬೋದು, ಫ್ಯಾಕ್ಟ್ರಿ ನಡೆಸುವವನಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ದೊಡ್ಡ ವ್ಯಾಪಾರ ವಹಿವಾಟನ್ನು ಮಾಡಿದವರ ಕೈಯಲ್ಲಿ ಆರ್ಥಿಕ ಸ್ಥಿತಿ ಅವ್ರದ್ದು ಚೆನ್ನಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅಷ್ಟೇ ಒಂದು ಓವರ್ ಹೆಡ್ಸ್ ಕೂಡ ಇರುತ್ತೆ. ಬ್ಯಾಂಕಿನಿಂದ ಸಾಲ ಮಾಡಿರ್ತಾನೆ, ಅಥವಾ ಏನು ಫ್ಯಾಕ್ಟ್ರಿ ಹಾಕಿರ್ತಾನೆ, ಅಲ್ಲಿ ಕರೆಂಟ್ ಬಿಲ್ ಇರ್ಬೋದು, ಟೆಲಿಫೋನ್ ಬಿಲ್ ಇರ್ಬೋದು, ಜನರೇಟರ್ನ ಡೀಸೆಲ್ನ ಇದಿರ್ಬೋದು, ಅಥವಾ ಅಲ್ಲಿ ಕೂಲಿ ಕಾರ್ಮಿಕರು ಇರ್ಬೋದು, ಅವರಿಗೆ ಸಂಬಳ ಕೊಡುವಂಥದ್ದು ಇರ್ಬೋದು, ಅಥವಾ ಬಾರ್ ಇರಲಿ, ಹೋಟೆಲ್ ಇರಲಿ, ಈ ಎಲ್ಲ ಕಡೆ ಇಂಥ ಒಂದು ಬಿಸ್ನೆಸ್ ಮಾಡುವಾಗ ಅಲ್ಲಿ ಕೆಲಸ ಮಾಡುವವರಿದ್ದಾರೆ. ಅವರಿಗೆ ಎಟ್ಲೀಸ್ಟ್ ಅರ್ಧ ಆದರೂ ಅವನು ಸಂಬಳ ಕೊಡಬೇಕಾ? ಇಲ್ಲ ಅಂತ ಹೇಳಿದರೆ ನೆಕ್ಸ್ಟು ಇದು ಲಾಕ್ಡೌನ್ ಇದು ಏನು ನಾವು ಅದನ್ನು ಇದು ಮಾಡಿದ ಮೇಲೆ ಆಮೇಲೆ ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಇವರು ವಾಪಸ್ಸು ನನ್ನ ಒಂದು ಏನು ಈ ವ್ಯಾಪಾರ ವಹಿವಾಟು ಕೇಂದ್ರಕ್ಕೆ ಅವರು ಪುನಃ ಕೆಲಸಕ್ಕೆ ಬರಬೇಕಾದ್ರೆ ಅವರ ಕಷ್ಟ ಕಾಲದಲ್ಲಿ ಕೂಡ ನಾನು ಅವರ ಒಂದು ಮಾಲಕನಾಗಿ ನೋಡಬೇಕಾಗ್ತದೆ. ಅವರಿಗೆ ಕೂಡ ಸ್ವಲ್ಪ ಆರ್ಥಿಕ ಸಹಾಯ ಮಾಡಬೇಕಾಗ್ತದೆ. ನನಗೆ ಇಲ್ಲಿ ಇನ್ಕಮ್ ಇಲ್ಲ ಅಂತ ಹೇಳುವಾಗ, ನನಗೆ ಇಲ್ಲಿ ಬೇರೆ ಬೇರೆ ರೀತಿಯ ನನಗೂ ಕೂಡ ಓವರ್ ಹೆಡ್ಸ್ ಇರುವಾಗ, ನಾನು ಒಂದು ಬ್ಯಾಂಕಿನವರಿಗೂ ಇದು ಮಾಡಬೇಕು, ನನ್ನ ಕುಟುಂಬವನ್ನು ಸಾಕಬೇಕು. ಅದೇ ನಿಟ್ಟಿನಲ್ಲಿ ನನ್ನ ಫ್ಯಾಕ್ಟ್ರಿಯ ಬಾಡಿಗೆ ಇರಬಹುದು, ಅಥವಾ ಏನು ಇವರ ಸ್ವಲ್ಪ ಅವರಿಗೆ ಕಾರ್ಮಿಕರಿಗೆ ಅಥವಾ ಕೆಲಸ ಮಾಡುವವರಿಗೆ ಸಂಬಳ ಕೊಡುವಂಥದ್ದು ಇರ್ಬೋದು. ಇದನ್ನೆಲ್ಲ ನಾನು ನೋಡುವಾಗ ಸರ್ಕಾರ ಇದನ್ನು ಟೋಟಲ್ ಆಗಿ ಒಂದು ಪರಿಗಣನೆಗೆ ತಗೊಳ್ಬೇಕಾಗ್ತದೆ. ಬರೇ ರಿಕ್ಷಾ ಡ್ರೈವರ್ಗಳು ಅಥವಾ ಕೂಲಿ ಕಾರ್ಮಿಕರು, ಟ್ಯಾಕ್ಸಿ ಚಾಲಕರು, ಈ ರೀತಿಯಾಗಿ ಜನರನ್ನ ಇವರು ವಿಭಾಗ ಮಾಡುವುದರ ಮೂಲಕ ಸಮಾಜವನ್ನು ಇವರು ಒಡಿತಾ ಇದ್ದಾರಾ ಎನ್ನುವಂಥ ಒಂದು ಭಾವನೆ ಕೂಡ ಇವತ್ತು ನಮಗೆ ಬರ್ತಾ ಇದೆ. ಇದು ಒಂದು ಒಳ್ಳೆ ಒಂದು ಬೆಳವಣಿಗೆ ಅಲ್ಲ. ಈಗ ಇದು ಏನು ಈಗ ರಿಕ್ಷಾ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಅಥವಾ ಈ ಕಟ್ಟಡ ಕಾಮಗಾರಿಗೆ ಹೋಗೋರಿರ್ಬೋದು, ಎಲ್ಲರಿಗೂ ಕೂಡ ಜೀವನ ಗುಣಮಟ್ಟ ಸಾಧಾರಣ ಒಂದೇ ಥರ ಇರುತ್ತೆ. ಇದನ್ನು ಯಾಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ಲ ಒಂದು ಕಡೆ ಒಂದು 10 ಜನರಿಗೆ ಒಂದು ಕಳೆದ ಸಲ ಪ್ಯಾಕೇಜನ್ನು ಕೊಟ್ಟು ನಿಮಗೆ ಗೊತ್ತಿರ್ಬೋದು. ಎಸ್ ಸರ್, ಮುಂದುವರೆದು ಮತ್ತೆ ಮಾತಾಡೋಣ. ನಮಗೆ ಉಡುಪಿಯಿಂದ ರಾಮಾಂಜನೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಮಾಂಜನೆ ಅವರೇ. ನಮಸ್ತೆ, ಮಾತಾಡಿ. ವಿನಯ್ ಸರ್ ನಮಸ್ತೆ. ನಮಸ್ತೆ ಮೈಮ್ ಸರ್ ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಸರ್ ಏನಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದೆ. ಇದೊಂದು ಬೋಗಸ್ ಪ್ಯಾಕೇಜ್ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ನೋಡಿ, ಕಳೆದ ವರ್ಷ ಕೂಡ ಜನಸಾಮಾನ್ಯರ ಬದುಕಿನ ಮೇಲೆ ಯಾವ ರೀತಿ ಆಟವನ್ನು ಆಡಿದಂದ್ರೆ ಈ ಸರ್ಕಾರ, ಈಗ ಆಟೋ ರಿಕ್ಷಾ ಚಾಲಕರಿಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಿಗಿರ್ಬೋದು, ಅಸಂಘಟಿತ ಕಾರ್ಮಿಕರ ಬದುಕಿಗೆ ಎಷ್ಟು ದೊಡ್ಡ ಹೊಡೆತ ಉಂಟು ಮಾಡಿದೆ ಇವತ್ತಿನ ಈ ಸ್ಥಿತಿಗತಿಗಳು. ಇವತ್ತು ನೋಡಿ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವರದೇ ಸರ್ಕಾರ ಇದ್ದು ಕೂಡ ಇವತ್ತು ಜನಸಾಮಾನ್ಯರ ಬದುಕಿನ ಮೇಲೆ ಒಂದು ರೀತಿಯ ಬರೆಯನ್ನು ಹಾಕಿಬಿಟ್ಟಿದೆ. ಇದು ಎಲ್ಲಿವರೆಗೆ ಅಂದ್ರೆ ಜನರ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವರು ಜನರನ್ನು ಕಣ್ಣಿಗೆ ಮಣ್ಣೆರ್ಚುವಂತ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಆ ರೀತಿ ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಆಶೋತ್ತರ. ಇದು ಯಾವ ರೀತಿಯ ಪ್ಯಾಕೇಜ್ ಕೊಡ್ಬೇಕಂತ ಹೇಳ್ತೀರಿ ರಾಮಾಂಜನೆ ಅವರು? ಏನ್ ಸರ್, ಯಾವ ರೀತಿಯ ಪ್ಯಾಕೇಜ್ ಕೊಡ್ಬೇಕಿತ್ತು ಅಂತ ಹೇಳ್ತೀರಿ? ಅಲ್ಲ, ಯಾವ ರೀತಿ ಅಂದ್ರೆ ಅಟ್ಲೀಸ್ಟ್ ಇವರು ಜನರಿಗೆ ಯಾವ ರೀತಿ ಬೇಡಿಕೆ ಬೇಕು. ಈಗ ನೋಡಿ, ಆ ಜನರನ್ನು ಅವರ ಭಾವನೆಗಳನ್ನು ಗಮನಿಸ್ತಾ ಇಲ್ಲ ಸರ್ಕಾರ. ಅವ್ರಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಒಳಗೆ ನಾವು ಆಳ್ವಿಕೆ ಮಾಡಬೇಕು, ಅಥವಾ ಕೊರೋನಾ ಇಂಥ ಸಂಕಷ್ಟದಲ್ಲಿ ಕೂಡ ಇವರು ಧರ್ಮಗಳ ನಡುವೆ ಒಂದು ವಿಷ ಬೀಜ ಬಿತ್ತುವಂತಹದ್ದು, ಅಲ್ಲಿ ಕೂಡ ರಾಜಕೀಯವನ್ನು ಮಾಡುವಂತಹದ್ದು, ಮತ್ತೆ
ಈ ರೀತಿ ಒಂದು ವಿಷ ಬೀಜ ಬಿತ್ಕೊಂಡು ಆಳ್ವಿಕೆ ಮಾಡುವುದು ಸರಿಯಲ್ಲ. ಮತ್ತೆ ಒಂದು ವ್ಯವಸ್ಥೆ ಒಳಗೆ ಅನೇಕ ಲೋಪದೋಷಗಳು ಇರ್ತವೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಅದನ್ನೆಲ್ಲವನ್ನು ಸರಿ ಮಾಡ್ಕೊಂಡು ಹೋಗ್ಬೇಕಲ್ಲ. ಈಗ ದಿನಕ್ಕೆ ಈಗ ನೋಡಿ, ಪೊಲೀಸ್ ಅಧಿಕಾರಿ ಇದ್ಬಿಟ್ಲೆ ಅವರು ಏಕಾಏಕಿ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡುವಂತದ್ದು ಸಾಮಾನ್ಯರ ಜನರ ಮೇಲೆ. ಮತ್ತೀಗ ನೋಡಿ, ಪ್ರಧಾನಮಂತ್ರಿಗಳು ನಿನ್ನೆ ಎಂತದ್ದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಸಭೆಯನ್ನು ನಡೆಸಿದ್ರಂತೆ. ಹಾಗಾದ್ರೆ ಜನಪ್ರತಿನಿಧಿಗಳು ಯಾಕೆ ಬೇಕು? ಜನರಿಂದ ಆಯ್ಕೆ ಮಾಡಿದಂತ ಪ್ರತಿನಿಧಿಗಳು ಯಾಕೆ ಬೇಕಾಗಾದ್ರೆ? ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ರೆ ಜನಪ್ರತಿನಿಧಿಗಳು ಎಂತ ಮಾಡುದಾಗಾದ್ರೆ? ಇಲ್ಲಿ ಚೊಪ್ಪುಗೊದ್ದಬಹುದಾ? ಅಂದ್ರೆ ನೀವು ಜನಪ್ರತಿನಿಧಿ ಕರೆದು ಅವ್ರು ಮಾತಾಡ್ಬೇಕಿತ್ತು ಅಂತ ಹೇಳ್ತಾ ಇದ್ದೀರಾ? ಹೌದು, ಜನಪ್ರತಿನಿಧಿಗಳು ಈಗ ನೋಡಿ, ಈಗ ಬೇರೆ ಬೇರೆ ವಿರೋಧ ಪಕ್ಷದಲ್ಲಿ ಇದ್ದವ್ರು ಇದ್ದಾರೆ, ಆಡಳಿತ ಪಕ್ಷದಲ್ಲಿ ಒಂದಿಷ್ಟು ಜನ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಪೂರ್ಣ ಪ್ರಮಾಣದ ಅಧಿಕಾರದಲ್ಲಿದ್ದವರು ಈ ಸಮಯವನ್ನು ಸದುಪಯೋಗಪಡಿಸಿಕೊಂಡು ಜನರ ಮುಂದೆ ನಿಲ್ಬೇಕು. ಅದು ಬಿಟ್ಕೊಂಡು ಈಗ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಹಪಾಪಿಸುವುದು ಅದು ಸರಿಯಲ್ಲ ಅಂತ ನಮ್ಮ ಭಾವನೆ. ಎಸ್ ರಾಮಣ್ಣ, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಮಾತಾಡ್ತೀನಿ. ನೋಡಿ, ಕಳೆದ ಸಲ ಇವರು ಪ್ಯಾಕೇಜ್ ಅನ್ನ ಕೊಟ್ಟಿದ್ರು. ಕಳೆದ ಸಲ ಪ್ಯಾಕೇಜ್ ಅನ್ನ ಕೊಟ್ಟದ್ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಹೇಳೋಣ, ಎಷ್ಟು ಮಂದಿ ರಿಕ್ಷಾ ಚಾಲಕರಿಗೆ ಅವರು ಕೊಟ್ಟಿದ್ದಾರೆ, ಎಷ್ಟು ಟ್ಯಾಕ್ಸಿ ಚಾಲಕರಿಗೆ ಕೊಟ್ಟಿದ್ದಾರೆ, ಅವರು ಅಂಕಿಅಂಶಗಳನ್ನ ಬಿಡುಗಡೆ ಮಾಡಲಿ. ಕೆಲವು ಚಾಲಕರು ಹೇಳಿದ್ದಾರೆ ನನಗೆ ಬಂದಿದೆ ಅಂತ ಹೇಳಿ. ಕೆಲವು ನಾನು ಅದನ್ನೇ ಹೇಳ್ತಾ ಇರುವಂತದ್ದು, ಅದು ಅದರ ಅಂಕಿಅಂಶವನ್ನ ಕೊಡ್ಲಿ. ಒಂದು 20-25% ಜನರಿಗೆ ಕೊಟ್ಟು ನಾವು 100% ನಾವು ಕೊಟ್ಟಿದ್ದೇವೆ ಅಂತ ಹೇಳುವಂತ ಪ್ರಚಾರ ತಗೊಳ್ತಾ ಇದ್ದಾರಲ್ಲ, ಉಳಿದ 75% ಏನು ಟ್ಯಾಕ್ಸಿ ಚಾಲಕರು ರಿಕ್ಷಾ ಚಾಲಕರಿಗೆ ಸಿಕ್ಕಿದ? ಅವರಿಗೇನು ಸಿಕ್ಕಿಲ್ಲ. ಡಾಕ್ಯುಮೆಂಟ್ ಸರಿ ಇಲ್ಲ, ಒಂದಲ್ಲ ಒಂದು ಕಾರಣವನ್ನ ಇಟ್ಕೊಂಡು ಅದನ್ನು ರಿಜೆಕ್ಟ್ ಮಾಡಲಾಗಿದೆ. ಈಗ ಕೆಲವು ಕಡೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ರಿಕ್ಷಾ ಒಬ್ಬ ಮಾಲಕ ಇರಬಹುದು, ನನಗೆ ಏನೋ ಒಂದು ಅಂಗವೈಲ್ಯ ಏನೋ ಇದ್ದುಕೊಂಡು ನನಗೆ ಒಂದು ಲೋನ್ ತಗೊಂಡು ನಾನು ತೆಗೆದಿದ್ದೇನೆ, ನನಗೆ ಓಡಿಸ್ಲಿಕ್ಕೆ ಆಗುವಂಥದ್ದಿಲ್ಲ, ನಾನು ರಿಕ್ಷಾ ಚಾಲಕ ಇನ್ನೊಬ್ಬನಿಗೆ ನಾನು ಕೊಡ್ತೇನೆ, ನನಗೆ ಅದರಿಂದ ಬಂದ ಆದಾಯದಿಂದ ನಾನು ರಿಕ್ಷಾ ಮಾಲಕನಾದರೂ ಕೂಡ ನಾನು ಜೀವನ ಮಾಡ್ತೇನೆ. ಇವರು ರಿಕ್ಷಾ ಚಾಲಕ ಅಂತೇಳಿ ಒಬ್ಬರಿಗೆ ಸಿಕ್ಕಿದ್ರೆ ನನ್ನ ಗತಿ ಏನು? ನನ್ನ ಕುಟುಂಬ ನಾನು ನಡೆಸುವುದು ಅದರಿಂದ ಬಂದ ಒಂದು ಆದಾಯದಲ್ಲಿ. ಇಂಥ ಗೊಂದಲಗಳು ವಿಭಾಗ ಮಾಡಿದ್ದಾರೆ, ಅವನು ಅಂತೇಳಿ. ಅದರಲ್ಲೂ ಕೂಡ ಅವರಿಗೆ ಬ್ಯಾಜ್ ಇಲ್ಲ ಅಂತೇಳಿ ಎಷ್ಟೋ ಮಂದಿಗೆ ಅದನ್ನು ಕೂಡ, ಆಯ್ತಪ್ಪ ಬ್ಯಾಜ್ ಇಲ್ಲ ಅಂತೇಳಿ ಅವನು ಚಾಲಕನಲ್ವೇ, ಅವನ ಕುಟುಂಬಕ್ಕೆ ಮತ್ತು ಈ ಬ್ಯಾಜಿಗೂ ಸಂಬಂಧ ಏನಿದೆ? ಅದು ಸಣ್ಣ ಈ ಟೆಕ್ನಿಕಲ್ ರೀಸನ್ಸ್ ಅನ್ನ ಇಟ್ಟುಕೊಂಡು ನಿನ್ನ ಹತ್ರ ಬ್ಯಾಜ್ ಇಲ್ಲ ಆದ್ರಿಂದ ನೀನು ಚಾಲಕ ಅಲ್ಲ, ಆದ್ರೆ ಅವನು ನೈಜ ಜೀವನದಲ್ಲಿ ಅವ ಚಾಲಕ ವೃತ್ತಿ ಮಾಡಿಕೊಂಡು ಅವನ ಕುಟುಂಬವನ್ನ ನಡೆಸುವಂತದ್ದು. ಯಾಕೆ ಸರ್ಕಾರ ಅದನ್ನ ಇಂಥ ಒಂದು ಪ್ಯಾಂಡಮಿಕ್ ಸಂದರ್ಭದಲ್ಲಿ? ನನಗೆ ಅನಿಸ್ತದೆ ಕಳೆದ ವರ್ಷ ಯಾವ ರೀತಿ, ಕಳೆದ ಬಾರಿ ಇವರು ಯಾವ ರೀತಿಯ ಪ್ಯಾಕೇಜಿಂಗ್ ಘೋಷಣೆ ಮಾಡಿದ್ರು ಅದೇ ರೀತಿಯ ಪ್ಯಾಕೇಜ್ಗಳು ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. ಈ ಸಲ ಕೂಡ ಅದೇ ರೀತಿಯಲ್ಲಿ ಇವರು ಇವತ್ತು ಏನು ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಕೇಳುಗರಿಗೆ ಏನಾಗ್ತದೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಿಜೆಪಿಯವರು ಇವತ್ತು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಪ್ರಚಾರವನ್ನ ಕೊಡ್ತಾರೆ. ನೀವು ಯಾವ ಪತ್ರಿಕೆಯನ್ನ ತಗೊಳ್ಳಿ, ಯಾವ ಒಂದು ದೃಶ್ಯ ಮಾಧ್ಯಮವನ್ನ ತಗೊಳ್ಳಿ, ಅದರಲ್ಲಿ ಅವರು ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡುವುದರ ಮೂಲಕ ಪ್ರಚಾರ ಇಲಾಖೆ ಇದಕ್ಕೆ ಉತ್ತಮ ಪ್ರಚಾರವನ್ನು ಕೊಡ್ತದೆ. ಜನ ಏನೋ ಒಂದು ಭಾವನೆಯಲ್ಲಿರ್ತಾರೆ, ನಮ್ಮ ಸರ್ಕಾರ ನಮ್ಮ ಒಂದು ಆಪತ್ತಿನಲ್ಲಿ ನಮಗೆ ಸಹಾಯ ಮಾಡಲಿಕ್ಕೆ ಬರ್ತಾ ಇದೆ, ಆ ಪ್ಯಾಕೇಜನ್ನು ಘೋಷಣೆ ಮಾಡಿದ್ದಾರೆ ಅಂತ ಆ್ಯಪಲ್ ತೋರಿಸಿದ್ದಾರೆ, ಅದ ಕೈಗೆ ಅಟಕ್ತಾ ಇಲ್ಲ, ಜನರಿಗೆ ತಿನ್ಲಿಕ್ಕೆ ಸಿಗ್ತಾ ಇಲ್ಲ. ಎಸ್ ಸರ್, ವಿಟ್ಲದಿಂದ ಹಮೀದ್ ಅವರಿದ್ದಾರೆ. ನಮಸ್ಕಾರ ಹಮೀದ್ರೆ, ಮಾತಾಡಿ. ಹಮೀದ್ರೆ ಹಲೋ, ನಮಸ್ಕಾರ, ಮಾತಾಡಿ ಸರ್, ಮಾತಾಡಿ. ಕೋವಿಡ್ ನಿಂದಾಗಿ ಜನಸಾಮಾನ್ಯರಿಗೆ ಒಪ್ಪತ್ತಿನ ಊಟಕ್ಕೂ ಕಷ್ಟಕರವಾಗಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬಲ್ಲದು? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಬಹಳ ಒಂದು ಉತ್ತಮ ಪ್ರಶ್ನೆಯನ್ನ ಅವರು ಕೇಳಿದ್ರು. ನೋಡಿ, ಆಡಳಿತ ಅವ್ರು ಮಾಡ್ತಿದ್ದಾರೆ, ಮಾಡಬಹುದು ಅಂತ ಅವ್ರು ಕೇಳ್ತಿದ್ದಾರೆ. ನೋಡಿ, ಇವತ್ತು ದೇಶದಲ್ಲಿ ಯಾರಿದ್ದಾರೆ? ಬಿಜೆಪಿ ಸರ್ಕಾರ ನಡೀತಾ ಇದೆ. ಇಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿದ್ರು? ಕೇಂದ್ರದಲ್ಲಿ ನಮ್ದಿದೆ ಡಬಲ್ ಇಂಜಿನ್ ಸರ್ಕಾರ, ನೀವು ಕೊಟ್ಟರೆ ಇಲ್ಲೂ ಕೂಡ ನಮಗೆ ಅಧಿಕಾರ ಕೊಟ್ಟರೆ ಉತ್ತಮ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಆಗ್ತದೆ, ನಿಮ್ಮ ಕಷ್ಟಗಳಿಗೆ ಸ್ಪಂದನೆ ಮಾಡಲಿಕ್ಕೆ ಆಗ್ತದೆ ಎನ್ನುವಂಥ ಒಂದು ಆಶೋತ್ತರಗಳನ್ನು ಕೊಟ್ಟಂಥ ಒಂದು ಬಿಜೆಪಿ ಇವತ್ತು ಅವರು ಆಡಳಿತ ಮಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಕೂಡ ಇವತ್ತು ಬಿಜೆಪಿ ಆಡಳಿತ ಮಾಡ್ತಾ ಇದೆ. ನಮ್ಮನ್ನು ಜನರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿ ನಮ್ಮನ್ನು ಕೂರಿಸಿದ್ದಾರೆ. ಆದರೂ ಕೂಡ ಕೇಂದ್ರ ಇರ್ಬೋದು ಅಥವಾ ಇಲ್ಲಿ ಇರ್ಬೋದು, ಸ್ಥಳೀಯವಾಗಿ ಮಹಾನಗರ ಪಾಲಿಕೆಯಲ್ಲೂ ಕೂಡ ವಿರೋಧ ಪಕ್ಷದವರನ್ನು ಅವರು ಯಾವುದಕ್ಕೂ ಕೂಡ ಇವತ್ತು ಗಣನೆಗೆ ತಗೊಳ್ತಾ ಇಲ್ಲ.
ನಮ್ಮಲ್ಲಿ ಇವತ್ತು ಅಧಿಕಾರ ಇಲ್ಲ, ಎಂಟೈರ್ ಏನು ಆಡಳಿತ ಯಂತ್ರ ನಿಮ್ಮ ಕೈಯಲ್ಲಿದೆ. ಯಾಕೆ ಕೇರಳ ಮಾದರಿಯಲ್ಲಿ ಇವತ್ತು ಜನರನ್ನ ನೀವು ಮನೆಯಲ್ಲಿ ಕೂರಿಸಿ ಅಂತ ಹೇಳುವಾಗ ಅವರ ಹಣ ಕೇಳ್ತಾ ಇಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಒಂದು ನಿಮಿಷ, ಇವತ್ತು ಜನ ಸರ್ಕಾರದಿಂದ ಹಣ ಕೊಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇಲ್ಲ. ನೀವು ನಮ್ಮನ್ನ ಮನೆ ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದಿರಿ, ನಮ್ಮ ಕೆಲಸವನ್ನ ಬಿಟ್ಟು ನಾವು ಕೂತ್ಕೊಂಡಿದ್ದೇವೆ, ನಮಗೆ 3 ಹೊತ್ತಿನ ಊಟಕ್ಕೆ ವ್ಯವಸ್ಥೆ ನಿಮಗೆ ಮಾಡಿ. ಕಳೆದ ಸಲ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಿ 2 kg ಅಕ್ಕಿಯನ್ನ ಕಡಿತ ಮಾಡಿದ್ರು. ಈ ಸಲ 2ನೇ ಅಲೆ ಬಂದಂತ ಸಂದರ್ಭದಲ್ಲಿ 3 ಕಿಲೋವನ್ನ ಪುನಃ ಕಡಿತ ಮಾಡಿದ್ರು. ನಾವು ಬೇಕಾದ್ರೆ ಗೋಧಿ ಕೊಡ್ತೇವೆ ಅಂತ ಹೇಳಿದ್ರು. ಗೋಧಿ ತಿನ್ನುವವರು ಯಾರು ಇಲ್ಲ. ಅಕ್ಕಿ ಇರುವವರಿಗೆ ನೀವು ಅಕ್ಕಿ ಪ್ರೊಕ್ಯೂರ್ ಮಾಡಿ ಅದನ್ನ ಅಕ್ಕಿಯನ್ನ ಕೊಡಿ. ನೀವು ಯಾಕೆ ಪ್ರತಿಯೊಂದು ಸಂದರ್ಭದಲ್ಲಿ ಜನರಿಗೆ ಸಿಗುವಂತ ಏನು ಆ ಸವಲತ್ತುಗಳನ್ನ ಕಡಿತ ಮಾಡಿಕೊಂಡೇ ಬಂದಿದ್ದೆ. ಅನ್ನಭಾಗ್ಯ ಕೊಟ್ಟಿರುವಂಥದ್ದು ಇದು ನಮ್ಮದು ಕಾಂಗ್ರೆಸ್ ಸರ್ಕಾರ. ಜನರು ಅದರಿಂದ ಒಂದು ಒಪ್ಪತ್ತಿನ ಊಟಕ್ಕೆ ಏನು ತೊಂದರೆ ಇರಲಿಲ್ಲ, ಮನೆಯಲ್ಲಿ ಕೂರಿಸಿದ್ರು ಕೂಡ ಸರಿಯಾಗಿ ಅವರಿಗೆ ಹೋಗ್ತಾ ಇತ್ತು. ಇವತ್ತು ಅದು ಹೋಗ್ತಾ ಇಲ್ಲ. ನನ್ನ ನೇರ ಒಂದು ಆಗ್ರಹ ರಾಜ್ಯ ಸರ್ಕಾರದಲ್ಲಿ ಏನು ಅಂತ ಹೇಳಿದರೆ, ಕೇರಳ ರಾಜ್ಯದಲ್ಲಿ ಈ ಒಂದು ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಪ್ರತಿಯೊಂದು ಮನೆಗೆ, ಅದರಲ್ಲಿ ಬಡವ ಅಂತ APL BPL ಅಂತ ಹೇಳುವಂಥ ವ್ಯತ್ಯಾಸ ಅಲ್ಲಿ ಮಾಡಲಿಲ್ಲ. ಶ್ರೀಮಂತನ ಮನೆಗೂ ಬಡವನ ಮನೆಗೂ ಒಂದೇ ರೀತಿಯ ರೇಷನ್ ಕಿಟ್ಗಳನ್ನು 1 ತಿಂಗಳ ಮಟ್ಟಿಗೆ ಇರುವಂಥದ್ದನ್ನು ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತಿನ ಮುಖಾಂತರ ರೇಷನ್ ಇದರ ಮುಖಾಂತರ ಅದನ್ನು ಸರಿಯಾಗಿ ಅವರ ಮನೆಗೆ ತಲುಪಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಇಂಥ ಗೊಂದಲಮಯ ವಾತಾವರಣ ಇಲ್ಲ. ಇಲ್ಲಿ ಕೂಡ ನಾವು ಹೇಳುವಂಥದ್ದು, ನೀವು ಯಾಕೆ ಇನ್ನೂ ಕೂಡ ಲಾಕ್ಡೌನ್ ಕರ್ಫ್ಯೂ ಮಾಡಿ ಎಷ್ಟು ದಿವಸ ಆಯಿತು ಸ್ವಾಮಿ? ಆಮೇಲೆ ನೀವು ಜನತಾ ಕರ್ಫ್ಯೂ ಮಾಡಿ ಎಷ್ಟು ಟೈಮ್ ಆಯಿತು? ಈಗ ಲಾಕ್ಡೌನ್ ಈಗ ಪುನಃ ನೀವು ಮಾಡಿದ್ರಿ. ಈ ಲಾಕ್ಡೌನ್ ಪುನಃ ನಾಡಿದ್ದು 24 ತಾರೀಕಿನ ನಂತರ ಪುನಃ ಇದೊಂದು 14 ದಿನದವರೆಗೆ ಪುನಃ ಮುಂದುವರಿಯುವಂಥ ಒಂದು ಸೂಚನೆ ಈಗಾಗಲೇ ಕೊಟ್ಟಿದ್ದಾರೆ. ಜನರನ್ನ ನೀವು ಒಳಗಡೆ ಕೂರಿಸಿದ್ದೀರಿ, ಸರ್ಕಾರದಿಂದ ರೇಷನ್ ಕಿಟ್ಗಳನ್ನು ನೀವು ಕೊಡ್ತಾ ಇಲ್ಲ. ಯಾವ ರೀತಿಯಲ್ಲಿ ಜೀವನ ಮಾಡಬೇಕು? ಆದಾಯ ಇವತ್ತು ಅವರಿಗೆ ಇಲ್ಲ. ಯಾವ ರೀತಿಯಲ್ಲಿ ಅವರು ಜೀವನ ಮಾಡಬೇಕು ಅಂತ ಹೇಳುವಂತ. ಸರ್, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಈಗ ಮಾನಪ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ಕೂಡ ಒಬ್ಬೊಬ್ಬ ಕಾರ್ಪೊರೇಟರ್ಗಳಿಗೆ ಒಂದು ಕಿಟ್ ಅನ್ನ ವಿತರಣೆ ಮಾಡಿದ್ರು ಅಂತ ಅನ್ನೋದು. ಎಷ್ಟು ಜನರಿಗೆ ಮುಟ್ಟಿದೆ ಅಂತ ನಂಗೆ ಗೊತ್ತಿಲ್ಲ, ಅದು ಎಷ್ಟಿತ್ತು ಅಂತಲೂ ಗೊತ್ತಿಲ್ಲ. ಈ ಬಾರಿ ಏನಾದರೂ ಮಾಡಿದಾರಾ? ಅದು ಕಳೆದ ಬಾರಿ ಯಶಸ್ವಿ ಆಗಿತ್ತಾ? ನೋಡಿ, ಇದೊಂದು ತಮಾಷೆ ವಿಚಾರ. ನಾನು ಹೇಳೋದು ಕೇಳಿ. ಮಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು ರೇಷನ್ ಕಿಟ್ ಅನ್ನು ಕೂಡ ಯಾರ ಮನೆಗೂ ಕೊಟ್ಟಿಲ್ಲ. ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ಬಿಜೆಪಿ ಪಕ್ಷದ ಆಡಳಿತ. ಲೇಬರ್ ಡಿಪಾರ್ಟ್ಮೆಂಟಿನಿಂದ 24,000 ಕಿಟ್ಟನ್ನ ಕೊಟ್ಟಿದ್ದಾರೆ. ನನ್ನ ಹತ್ರ ಮಾಹಿತಿ ಹಕ್ಕಿನಲ್ಲಿ ತೆಗೆದ ಲೇಬರ್ ಡಿಪಾರ್ಟ್ಮೆಂಟ್ ಅಂದ್ರೆ ಇಲಾಖೆಯಿಂದ ಕಳೆದ ಸಲ ಕೊಟ್ಟಿದ್ದಾರೆ. ಆ ಕೊಟ್ಟಂತ ಏನು ಇದು ಕಿಟ್ ಏನಿದೆ ಅದಕ್ಕೆ ನೋಡಲ್ ಆಫೀಸರ್ ನಮ್ಮ ಮೂಡಾದು ಕಮಿಷನರ್ ಇದ್ರು. ಆವಾಗ ಏನು ದಿವಾಕರ್ ಏನು ಇವರಿದ್ರು, ಮೇಯರ್ ಇದ್ರು. ಇವರು ಅವರಿಗೆ ಹೇಳಿದ್ರು, ನೋಡಿ ಪ್ರತಿ ಒಂದು ಕಿಟ್ ಅನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಪೊರೇಟರ್ಗಳಿಗೆ ಕೊಡಿ. ಯಾಕೆಂತ ಹೇಳಿದ್ರೆ ಬಿಜೆಪಿ ಅವ್ರದ್ದು 44 ಮಂದಿ ಇದ್ದಾರೆ. ಹಾಗಿರುವಾಗ ಆ ಒಂದು ಪ್ರಚಾರ ಪುಕ್ಸಾಟೆ ಪ್ರಚಾರ ಬಿಜೆಪಿ ಇಲ್ಲಿ ಮಹಾನಗರ ಪಾಲಿಕೆ ಆಡಳಿತಕ್ಕೆ ಬರ್ತದೆ. ಆ ದೃಷ್ಟಿಕೋನವನ್ನ ಇಟ್ಟುಕೊಂಡು ಹೇಳಿದ್ರು ಆ ಬಿಜೆಪಿ ಇಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಮೂಲಕ ಅದನ್ನ ನೀವು ವಿತರಣೆ ಮಾಡಿ ಅಂತ ಎಲ್ಲಾ ಸದಸ್ಯರಿಗೂ ಕೊಟ್ಟರು. ಬಿಜೆಪಿಯ ಸದಸ್ಯರಿಗೆ 200, 250 ಈ ರೀತಿಯ ಕಿಟ್ಗಳನ್ನ ಕೊಟ್ಟರು. ಹಣ ಸರ್ಕಾರದ್ದು. ಸರ್ ನೆನಪಿಡಿ ಸರ್, ನಡುವೆ ಪಂಪಲ್ಲಿಂದ ಸಚಿನ್ ಇದ್ದಾರೆ. ನಮಸ್ಕಾರ ಸಚಿನ್. ಪಂಪಲ್ ಮಾತಾಡುದು. ನಮಸ್ತೆ ನಮಸ್ತೆ ಸಚಿನ್. ವಿನಯ ರಾಜ್ ಅವರೇ, ಇವತ್ತು ಆಡಳಿತ ಪಕ್ಷ ಎಲ್ಲ ವಿಫಲ ಆದದ್ದು, ವಿರೋಧ ಪಕ್ಷ ವಿಫಲ ಆದದ್ದು. ವಿರೋಧ ಪಕ್ಷ ವಿರೋಧಿಸುವಲ್ಲಿ ವಿಫಲವಾಗಿದೆ. ಇವತ್ತು ಕೊರೋನಾಗೆ ಮದ್ದುವಿನ ಹೆದರಿಕೆ ಇಲ್ಲ, ಹೆದರಿಕೆ ಅಲ್ಲ, ವಿರೋಧ ಪಕ್ಷದ ಹೆದರಿಕೆ ಇಲ್ಲ. ವಿರೋಧ ಪಕ್ಷದವರು ನೆಟ್ಟಗೆ ಇರ್ತಿದ್ರೆ ಇವತ್ತು ಈ ಪರಿಸ್ಥಿತಿ ಈ ಜಿಲ್ಲೆಗಲ್ಲ, ರಾಜ್ಯಗೆಲ್ಲ, ದೇಶಕ್ಕೆ ಬರ್ತಾ ಇರಲಿಲ್ಲ. ಏಕೆಂದ್ರೆ ನಾನು ಒಂದು ಇದು ಕೊರೋನಾ ಬಿಡಿ, ಎಷ್ಟೋ ಒಂದು ವಿಷಯಗಳಿದೆ. ನೀವು ವಿರೋಧಿಸುವಂತ ಎಷ್ಟೋ ವಿಷಯಗಳಿದೆ. ನಮ್ದು ತುಳುನಾಡಿನ 5 ಬ್ಯಾಂಕ್ಗಳು ನಿರ್ನಾಮ ಆಯ್ತು. ನಮ್ಮ ತುಳುವರು ಮಾಡಿರುವಂತಹ ಡಾಕ್ಟರ್ TMA ಪೈ ಅವರ ಸಿಂಡಿಕೇಟ್ ಬ್ಯಾಂಕ್ ನಿರ್ನಾಮ ಆಯಿತು. ಬಾಲಕೃಷ್ಣ ಶೆಟ್ಟಿ ಅವರ ಮಾಡಿದ ವಿಜಯ ಬ್ಯಾಂಕ್ ನಿರ್ನಾಮ ಆಯಿತು. ಅದನ್ನು ಅಭಿವೃದ್ಧಿ ಮುಲ್ಕಿ ಸುಂದರಾಮ್ ಶೆಟ್ಟಿ ಅವರ ವಿಜಯ ಬ್ಯಾಂಕ್ ನಿರ್ನಾಮ ಆಯಿತು. ನಮ್ದು ಮಂಗಳೂರಿನ ಒಂದು ಮುಸಲ್ಮಾನ್ ಜನಾಂಗದ ಒಂದು ವ್ಯಕ್ತಿ ಮಾಡಿರುವಂತಹ ಕಾರ್ಪೊರೇಷನ್ ಬ್ಯಾಂಕ್ ನಿರ್ನಾಮ ಆಯಿತು. ಡಾಕ್ಟರ್ ಅಂಬೇವಾಲ್ ಸುಬ್ಬರಾವ್ ಪೈ ಎಲ್ಲ ನಿರ್ನಾಮನೇ. ಅದು ಎಲ್ಲ ಬ್ರಾಂಚ್ ಕ್ಲೋಸ್ ಆಯ್ತು. ಅದು ಮರ್ಜಿ ಹೇಳುದು ಸುಮ್ಮನೆ.
ಕರೆಕ್ಟ್ ಕರೆಕ್ಟ್ ಇವತ್ತು ತುಳುನಾಡಿನ ವಿನಯರಾಜ್ ಅವರ ಹತ್ರ ಕೇಳ್ತಾ ಇದ್ದೀನಿ, ರಮಣತರೈ ಅವರ ಹತ್ರ ಕೇಳ್ತಾ ಇದ್ದೀನಿ, ವಿನಯ್ ಕುಮಾರ್ ಅವರ ಹತ್ರ ಕೇಳ್ತೇನೆ, ಜನಾರ್ದನ್ ಪೂಜಾರಿ ಅವರ ಹತ್ರ ಕೇಳ್ತಾ ಇದ್ದೀನಿ, ವೀರಪ್ಪ ಮೊಯ್ಲಿ ಅವರ ಹತ್ರ ಕೇಳ್ತಾ ಇದ್ದೀನಿ, ಆಸ್ಕರ್ ಫರ್ನಾಂಡಿಸ್ ಅವರ ಹತ್ರ ಕೇಳ್ತಾ ಇದ್ದೀನಿ. ಏನು ಮಲಗಿದ್ದಾರೆ ಎಲ್ರು? ಆಡಳಿತ ಪಕ್ಷದವರು ಜನವಿರೋಧಿ ನೀತಿ ತಗೊಳ್ಳುವಾಗ ವಿನಯರಾಜ್ ಅವರೇ ಒಂದು ಹೇಳ್ತಾ ಇದ್ದೇನೆ, ಸೇಂಟ್ ಅಲೋಷಿಯಸ್ ರೋಡ್ ಒಂದು ಜುಜುಬಿ ರೋಡಿಗೆ ಈ ಬಿಜೆಪಿ ಪಕ್ಷದವರು ಎಷ್ಟು ರಾಜಕೀಯ ಕೀಳುಮಟ್ಟದ ರಾಜಕೀಯ ಮಾಡಿದ್ದಾರೆ ಅಂತ ವಿನಯರಾಜ್ ಅವರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಆಗಿರುವಾಗ ಒಂದು ಇಷ್ಟೊಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ನಿರ್ನಾಮವಾಗ್ತಾ ಇದೆ, ದೇಶ ವ್ಯಾಪ್ತಿಯಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಇರುವಂತಹ ಒಂದು ಬ್ಯಾಂಕ್ಗಳು ನಿರ್ನಾಮ ಆಗ್ತಾ ಇದೆ, ಅದರ ಆಸ್ತಿ ಪಾಸ್ತಿ ನಿರ್ನಾಮ ಆಗ್ತಾ ಇದೆ, ಅದರ ಆಡಳಿತ ಮಂಡಳಿ ನಿರ್ನಾಮ ಆಗ್ತಾ ಇದೆ, ಉದ್ಯೋಗಿಗಳು ನಿರ್ನಾಮ ಆಗ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಸುಮ್ಮನೆ ಇದೆ. ಡೀಸೆಲ್ ಬೆಲೆ ಆಗ್ಲಿ, ಗ್ಯಾಸ್ ಬೆಲೆ ಆಗ್ಲಿ, ಮತ್ತೆ ಪೆಟ್ರೋಲ್ ಬೆಲೆ ಆಗ್ಲಿ, ಕೇಬಲ್ ಟಿವಿ ಬೆಲೆ ಆಗ್ಲಿ, ಕೇಬಲ್ ಒಂದೊಂದು ಚಾನೆಲ್ಗೆ ನಾವು 25 ರೂಪಾಯಿ ಪ್ಲಸ್ GST ಕಟ್ತಾ ಇದ್ದೇವೆ, 30 ರೂಪಾಯಿ ಕಟ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಇರುವಾಗ 300 ರೂಪಾಯಿಗೆ 1000 ಚಾನೆಲ್ ಸಿಗ್ತಿತ್ತು, ಈಗ ಒಂದು ಚಾನೆಲ್ಗೆ 30 ರೂಪಾಯಿ ಕಟ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸತ್ತೋಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ ವಿನಯರಾಜ್ ಅವರೇ. ಎಸ್, ಥ್ಯಾಂಕ್ ಯು ತಮ್ಮ ಅಭಿಪ್ರಾಯಗಳಿಗೆ. ನೋಡಿ, ಏನು ಅವರು ಅವರ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತವಾಗಿ ಕೂಡ ಒಂದು ಇದು ಗಂಭೀರವಾದಂಥ ವಿಚಾರ. ಆದರೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಇವತ್ತು ವೈಫಲ್ಯತೆಯನ್ನು ಕಂಡಿಲ್ಲ. ಬ್ಯಾಂಕ್ಗಳನ್ನು ಮರ್ಜು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ರಸ್ತೆಗಳಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಜನರು ಅದನ್ನು ಅಷ್ಟು ಪರಿಗಣನೆಗೆ ಅವತ್ತು ತಗೊಂಡಿರಲಿಲ್ಲ. ಅಂದರೆ ಮೋದಿಯ ಒಂದು ಹವಾ ಅವರಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಮೋದಿಯಿಂದಲೇ ಇವತ್ತು ಭಾರತ ದೇಶ ಎಲ್ಲ ಇರುವಂಥದ್ದು ಎನ್ನುವಂಥ ನಿಟ್ಟಿನಲ್ಲಿ ಅವರದ್ದು ಇತ್ತು. ನಾವು ಅದಕ್ಕೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಕೋವಿಡ್ ಸಂದರ್ಭದಲ್ಲಿ ಜನರಿಗೂ ಕೂಡ ಕಳೆದ ಸಲ ಏನು ನಮ್ಮ ಕಾಂಗ್ರೆಸ್ ಪಕ್ಷ ರಾಜ್ಯ ಕಾಂಗ್ರೆಸ್ ಏನು ಸಮಿತಿ ಇದೆ, DK ಶಿವಕುಮಾರ್ ಸರ್ ಮತ್ತು DK ಸುರೇಶ್ ಸರ್ ಇವರೆಲ್ಲ ಸೇರಿಕೊಂಡು ಎಲ್ಲ ಕಡೆ ಏನು ಆ ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ರಸ್ತೆಗಳಲ್ಲಿ ಟೊಮೆಟೊಗಳನ್ನು, ಬಟಾಟೆಗಳನ್ನು, ತರಕಾರಿಗಳನ್ನು ಏನು ಅಲ್ಲಿಯ ರೈತರು ಅವರಿಗೆ ಯಾರು ಕೂಡ ಖರೀದಿದಾರರಿಲ್ಲದೆ ಅವರು ರಸ್ತೆಗೆ ಚೆಲ್ಲಿರುವಂಥ ದೃಶ್ಯವನ್ನು ನಾವು ನೋಡಿದ್ದೇವೆ. ಯೂಟ್ಯೂಬಿನಲ್ಲಿ ಕೂಡ ಈಗಲೂ ನೋಡ್ಬೋದು ನಿಮಗೆ. ಅಂಥ ಸಂದರ್ಭದಲ್ಲಿ ರೈತರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರ ಎಲ್ಲ ಏನು ಆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಿದೆ, ಕಾಂಗ್ರೆಸ್ ಪಕ್ಷ ಅದನ್ನು ಪರ್ಚೇಸ್ ಮಾಡುವುದರ ಮೂಲಕ ಅದನ್ನು ಜನರಿಗೆ ವಿತರಣೆಯನ್ನು ಮಾಡಿದಂಥ ಒಂದು ಶ್ರೇಯಸ್ಸಿದೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿಯಲ್ಲಿ ಬೆಡ್ಗಳನ್ನು ತಯಾರು ಮಾಡಿರುವಂಥದ್ದು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯದಾದ್ಯಂತ ನಾವು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಬೆಡ್ಗಳನ್ನು ನಾವು ಸೆಟಪ್ ಮಾಡಿ ಕೋವಿಡ್ ಪೇಷಂಟ್ಗಳಿಗೆ ನಾವು ಮಾಡಿದ್ದೇವೆ. ಈ ರೀತಿಯ ಎಷ್ಟೋ ಉತ್ತಮ ಕಾರ್ಯಗಳನ್ನು ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಪ್ರತಿಯೊಂದಕ್ಕೂ ಕೂಡ ನಾವು ಅವರಿಗೆ ಅವರ ಒಟ್ಟಿಗೆ ಸೇರಿ ಈ ಸಂದರ್ಭದಲ್ಲಿ ನಾವು ಕೆಲಸ ಮಾಡಬೇಕು. ನಾವಿವತ್ತು ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿದ್ದೇವೆ. ನಾವು ಅವರಿಗೆ ಸಹಾಯವನ್ನು ಮಾಡಬೇಕು. ಅವರು ಎಡವಿದಲ್ಲಿ ಅವರನ್ನು ಎಚ್ಚರಿಸಬೇಕು. ನಾವು ಪ್ರತಿಯೊಂದು ಹಂತದಲ್ಲಿ ಕೂಡ ಆಕ್ಸಿಜನ್ನ ವಿಚಾರ ಇರಬಹುದು, ಅಥವಾ ಏನು ಲಸಿಕೆ ವಿಚಾರ ಇರಬಹುದು, ಅಥವಾ ಏನು ಈ ರೇಷನ್ ಕಿಟ್ಗಳನ್ನು ಕೊಡುವ ವಿಚಾರದಲ್ಲಿರ್ಬೋದು, ಅಥವಾ ಇವತ್ತು ಆಕ್ಸಿಜನೇಟೆಡ್ ಬೆಡ್ ಕೊಡುವಂಥ ವಿಚಾರ ಇರಬಹುದು, ರೆಮ್ಡಿಸಿವಿರ್ ಏನು ಮೆಡಿಸಿನ್ನ ವಿಚಾರ ಇರಬಹುದು. ಈ ಪ್ರತಿಯೊಂದು ವಿಚಾರಕ್ಕೆ ನಾವು ಇವತ್ತು ಜಿಲ್ಲಾಡಳಿತ ಇರಬಹುದು ಅಥವಾ ಇಲ್ಲಿಯ ಶಾಸಕರುಗಳು, ಸಂಸದರುಗಳನ್ನು ನಾವಿವತ್ತು ಎಚ್ಚರಿಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಎಚ್ಚರಿಸ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಹೋಗಿ ಅವರನ್ನು ಭೇಟಿ ಮಾಡಿ ನಾವು ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಎಲ್ಲವನ್ನೂ ಕೂಡ ನಾವು ಮಾಡುವಂಥದ್ದನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ನಾವು ಎಲ್ಲೂ ಕೂಡ ಎಡವಲಿಲ್ಲ. ಏನೊಂದು ರೇಷನ್ ಕಿಟ್ಟಿನ ಬಗ್ಗೆ ನೀವು ಕಳೆದ ಸಲದ್ದು ನೀವು ಹೇಳಿದ್ರಿ ಮಹಾನಗರ ಪಾಲಿಕೆ. ಕಂಟಿನ್ಯೂ ಮಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ನ ನಂತರ ಮತ್ತೆ ಬರ್ತೇವೆ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality
ಮತ್ತೊಮ್ಮೆ ಎಂದೆಂದಿಗೂ ನಿಮ್ಮೊಂದಿಗೆ ನಮ್ಮ ಜೊತೆ ಮಾನಪ ವಿಪಕ್ಷ ನಾಯಕ ಎ ಸಿ ವಿನಯ್ ರಾಜ್ ಅವರಿದ್ದಾರೆ. ಅದೇ ನಾನು ಮಾತಾಡ್ತಾ ಕೇಳ್ತಾ ಇದ್ದೆ, ಮಂಗಳೂರು ನಗರ ಪಾಲಿಕೆಯಲ್ಲಿ ಕಿಟ್, ಆ ಕಿಟ್ಟನ್ನು ಆ ರೀತಿ ಕೊಡುವುದರ ಮೂಲಕ ಬಿ ಜೆ ಪಿಯವರು ಪ್ರಚಾರ ತಗೊಂಡೇನು ಅಂತ ಹೇಳಿದರೆ ಮಹಾನಗರ ಪಾಲಿಕೆಯಿಂದ ನಾವು ಕಿಟ್ಟನ್ನು ವಿತರಣೆ ಮಾಡಿದ್ದೇವೆ ಅಂತ. ಈ ರೀತಿ ಅವರು ನನಗೆ ಒಂದು 40 ಕಿಟ್ಟನ್ನು ಕೊಟ್ಟಿದ್ರು. ನನ್ನ ವಾರ್ಡಿಗೆ ನನಗೆ 40 ಕಿಟ್ಟು ಕೊಟ್ಟರು. ಮನೆ ಎಷ್ಟಿದೆ? ಮನೆ ನಂದು ಅಲ್ಲಿ 7,000 ಇದು ಪಾಪ್ಯುಲೇಷನ್ ಇದೆ. 7,000 ಪಾಪ್ಯುಲೇಷನ್ ಇರುವಾಗ ಮನೆ ಅಂತ ಹೇಳಿದ್ರೆ ಒಂದು 2,500 ಒಂದು 2 ರಿಂದ 2,500 ಮನೆ ಇರ್ತದೆ. ನಿಮಗೆ 70 ಕೊಟ್ಟಿದ್ದು? ಬರೇ 40 ಕಿಟ್ಟು ನನಗೆ ಕೊಟ್ಟಿರುವಂಥದ್ದು. ನಾನು ಸುಮಾರು 800 ಕಿಟ್ಟನ್ನು ಕೊಟ್ಟಿದ್ದೇನೆ. ಡೋನರ್ಸ್ ಕೈಯಿಂದ ನಾನು ಹಣ ತಗೊಂಡಿದ್ದೇನೆ, ನನ್ನ ಕೈಯಿಂದಲೂ ಕೂಡ ಹಾಕಿದ್ದೇನೆ. ಅಂದರೆ ನನಗೆ 40 ಕಿಟ್ಟು ತಗೊಂಡು ನಾನು 40 ಮಂದಿಗೆ ಕೊಟ್ಟರೆ ಉಳಿದವರು ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅವರಿಗೆ ಕೂಡ ನಾವು ಕೊಡಬೇಕಾಗ್ತದೆ. ನಾವು ಕಷ್ಟ ಕಾಲದಲ್ಲಿ ನಾವು ಕಿಟ್ಟು ಕೇಳುವಾಗ ಅಲ್ಲಿ ನಮಗೆ ಜಾತಿ ನೋಡುವಂಥದ್ದಿಲ್ಲ, ಪಕ್ಷ ನೋಡುವಂಥದ್ದಿಲ್ಲ, ಏನಿಲ್ಲ. ನಾವು ಮಾನವೀಯತೆ ಮೆರಿಬೇಕಾಗ್ತದೆ. ಆ ಮಾನವೀಯತೆ ಎಲ್ಲಾ ಕಾರ್ಪೊರೇಟರ್ಗಳು ಅವರ ವೈಯಕ್ತಿಕವಾದ ನೆಲೆಗಟ್ಟಿನಲ್ಲಿ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ವೈಯಕ್ತಿಕ ನೆಲೆಯಲ್ಲಿ ಅಂತಲ್ಲ, ಅವರು ಏನು ಮಾಡಿದ್ರು, ಇವತ್ತು ವೇದವ್ಯಾಸ ಕಾಮತ್ರವರು ಸೇವಾಂಜಲಿ ಟ್ರಸ್ಟ್ ಇದೆ ಅವರದು. ಈ ಸೇವಾಂಜಲಿ ಟ್ರಸ್ಟಿಗೆ ಇವರು ಏನು ಮಾಡ್ತಾರೆ, ಇದರ ಮುಖಾಂತರ ಅವರು ಡೊನೇಷನನ್ನು ರೈಸ್ ಮಾಡಿದರು. ಸೇವಾಂಜಲಿ ಟ್ರಸ್ಟ್ ಮುಖಾಂತರ ಇವತ್ತು ಬಿಲ್ಡರ್ಸ್ ಇರ್ಬೋದು ಅಥವಾ ಏನು ಗುತ್ತಿಗೆದಾರರು ಇರ್ಬೋದು ಮಹಾನಗರ ಪಾಲಿಕೆದ್ದು, ಅವರಿಗೆ ಈ ಸೇವಾಂಜಲಿ ಟ್ರಸ್ಟ್ ಇದ್ದು ನೀವು ಒಂದು 4 ವರ್ಷ ಹಿಂದಿನ ಒಂದು ಇದು ಅದರ ಇನ್ಕಮ್ ಏನು ಬ್ಯಾಲೆನ್ಸ್ ಶೀಟ್ ಏನಿದೆ, ಇವರು ಶಾಸಕರಾದ ಮೇಲೆ ಬ್ಯಾಲೆನ್ಸ್ ಶೀಟ್ ತಗೊಳ್ಳಿ. ಎಲ್ಲರನ್ನೂ ಕೂಡ ಜಬರ್ದಸ್ತಲ್ಲಿ ನೀವು ಅದಕ್ಕೆ ಹಣ ಕೊಡಬೇಕು, ಇಲ್ಲದಿದ್ದರೆ ಅವನಿಗೆ ಗುತ್ತಿಗೆ ಇಲ್ಲ. ಒಂದು ವೇಳೆ ಗುತ್ತಿಗೆದಾರ ಸರಿಯಾಗಿ ಕೊಡದಿದ್ದರೆ ಅವನ ಗುತ್ತಿಗೆ ಬಿಲ್ ಪಾಸ್ ಆಗುವುದಿಲ್ಲ. ಇವರು ಇಂಡೈರೆಕ್ಟ್ ಆಗಿ ಅವರಿಗೆ ಒಂದು ಎದರಿಸಿ ಬೆದರಿಸುವುದರ ಮೂಲಕ ಆ ಸೇವಾಂಜಲಿ ಟ್ರಸ್ಟಿಗೆ ಕೋಟಿಗಟ್ಟಲೆ ಹಣ ಇವತ್ತು ಹರಿದು ಬರ್ತಾ ಇದೆ. ನೋಡಿ, ಒಂದು ರಾಜಕೀಯ ವ್ಯಕ್ತಿ ನಡೆಸುವಂಥ ಒಂದು ಟ್ರಸ್ಟಿಗೆ ಅವನು ಅಧಿಕಾರಕ್ಕೆ ಬರುವುದಕ್ಕಿಂತ ಹಿಂದೆ ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಅದರಲ್ಲಿ ಏನು ಅದರ ಆರ್ಥಿಕ ಏನು ಆದಾಯ ಏನು ವೇರಿಯೇಷನ್ ಬರ್ತದೆ, ಅದನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಬೇಕು? ನನ್ನ ಪ್ರಕಾರ ಭ್ರಷ್ಟಾಚಾರ, ಲಂಚವನ್ನು ಇಂಡೈರೆಕ್ಟ್ ಆಗಿ ಒಂದು ಟ್ರಸ್ಟಿಗೆ ಕೊಡಿ ಅಂತ ಹೇಳುವುದರ ಮೂಲಕ, ಅದೇ ರೀತಿ ಯಡಿಯೂರಪ್ಪನವರು ಕೂಡ ಟ್ರಸ್ಟಿಗೆ ಹಣ ತಗೊಂಡಿದ್ದು ಲಂಚದ ಹಣವನ್ನು. ಆದರೆ ನೀವು ಮಂಗಳೂರಲ್ಲಿ ಹೇಳೋದಾಗಿದ್ರೆ ಆ ಟ್ರಸ್ಟ್ನಿಂದ ಬಹಳ ಎಲ್ಲರಿಗೂ ಕೂಡ ಅವರು ಆಹಾರ ಕೊಡ್ತಾ ಇದ್ದಾರೆ, ಅನ್ನ ಕೊಡ್ತಾ ಇದ್ದಾರೆ. ಅವರು ಕೂಡ ಅದರ ಮೂಲಕ ಈ ಕಾರ್ಪೊರೇಟರ್ಗಳಿಗೆ ಅವರು ಕೊಟ್ಟರು, ಮತ್ತು ಕೆಲವು ಡೋನರ್ಸ್ನಿಂದ ಅವರು ತಗೊಂಡ್ರು. ಈಗ ಬಂಟರ ಸಂಘದಿಂದ ಕೊಟ್ಟಿದ್ದಾರೆ. ಪ್ರಕಾಶ್ ಶೆಟ್ಟಿ ಏನು ನಮ್ಮ ಗೋಲ್ಡ್ ಫಿಂಚ್ ಹೋಟೆಲ್ನ ಓನರ್ ಕೊಟ್ಟಿದ್ದಾರೆ. ಇಸ್ಕಾನ್ ಟೆಂಪಲ್ನವರು ಕೊಟ್ಟಿದ್ದಾರೆ. ರಾಮಕೃಷ್ಣ ಮಠದವರು ಕೊಟ್ಟಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಕೊಟ್ಟಿದೆ, ಅನೇಕ ದೇವಸ್ಥಾನಗಳು ಕೊಟ್ಟಿದೆ. ಇದನ್ನು ಎಲ್ಲ ಆಯಾಯ ಏರಿಯಾದ ಕಾರ್ಪೊರೇಟ್ಗಳು ಅಲ್ಲಿಗೆ ಹೋಗುವುದರ ಮೂಲಕ ಗೋಕರ್ಣನಾಥ ಆ ದೇವಸ್ಥಾನದಿಂದ ಕೊಟ್ಟಿದ್ದಾರೆ. ಆಗ ಅಲ್ಲಿ ಏನು ಮಾಡ್ತಾರೆ, ಕಾರ್ಪೊರೇಟ್ಗಳು ಅದರ ಜೊತೆಗೆ ಹೋಗಿ ಕೊಡುವಾಗ ಕಾರ್ಪೊರೇಟರ್ ಅದು ಕೊಟ್ಟದ್ದು ಅಂತ ಆಗ್ತದೆ. ಸೊ BJP ಅವರಿಗೆ ಅಂತ ಒಂದು ಬೆನಿಫಿಟ್ ಇತ್ತು, ಅಂದರೆ ಅವರ ಅಧಿಕಾರ ಇತ್ತು, ಆ ಅಧಿಕಾರ ಚಲಾವಣೆ ಮಾಡ್ತಾರೆ. ಆ ರೀತಿಯಲ್ಲಿ ಅವರಿಗೆ ಡೋನರ್ಸ್ ಜಾಸ್ತಿ ಸಿಗ್ತಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇಲ್ಲ, ಅಂತ ಸಂದರ್ಭದಲ್ಲಿ ಯಾರು ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ನಮಗೆ ಸಹಾಯ ಮಾಡುವವರು ಕಡಿಮೆ ಇರ್ತಾರೆ. ಈಗ ಇಂಥ ಸಂದರ್ಭದಲ್ಲಿ ನಾವು ಏನು ಕಷ್ಟಪಟ್ಟ ಹಣ ಏನಿದೆ, ಅದೇ ರೀತಿಯಲ್ಲಿ ಕೆಲವು ಒಳ್ಳೆ ಸಹೃದಯವಂತರು ಕೊಟ್ಟಂಥ ಹಣವನ್ನೆಲ್ಲ ಸೇರಿಸಿಕೊಂಡು 5,000, 2,000 ಈ ರೀತಿ ಏನು ನಾವು ಇದು ಮಾಡಿ ನಾವು ಕೊಟ್ಟಿರುವ. ಈಗ ಇನ್ನು ಮತ್ತೆ 2 ವಾರಗಳವರೆಗೂ ಮತ್ತೆ ಲಾಕ್ಡೌನ್ ಮುಂದುವರಿದರೆ ಮಾನಪ ವ್ಯಾಪ್ತಿಯಲ್ಲಿ ಈ ವಾರ್ಡ್ ಆಗಿ ಅಥವಾ ಕಾರ್ಪೊರೇಟರ್ಗಳಿಗೋ ಅಥವಾ ಮನೆಗಳಿಗೋ ಆಹಾರದ ಕಿಟ್ಟನ್ನು ಕೊಡುವಂಥದ್ದನ್ನು ಮಾನಪ ನಿರ್ಧರಿಸಬೇಕಾ, ಪ್ಲ್ಯಾನ್ ಮಾಡಬೇಕಾಗಿದೆಯಾ, ಅದು ಆಗಬಹುದಾ, ಅಥವಾ ನೀವು ಹೇಳುವಾಗೆ ಕಳೆದ ವರ್ಷದ ಹಾಗೇನಾ? ಇವತ್ತು ಸರ್ಕಾರ ನಿರ್ಧರಿಸಬೇಕು ಇದನ್ನು. ಮಹಾನಗರ ಪಾಲಿಕೆ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ಬೇಕು. ಅದನ್ನು ಯಾಕೆ ಸರ್ಕಾರ ಅದನ್ನು ಇದು ಮಾಡುವಂಥದ್ದಿಲ್ಲ? ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಆದಾಯ ಎಲ್ಲಿದೆ? ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಏನಿಲ್ಲ, ಒಂದು ಚಿಕ್ಕಾಸು ಕೂಡ ಇವತ್ತು ಅಕೌಂಟಿನಲ್ಲಿ ಇಲ್ಲ. ಸುಮಾರು 80 ಕೋಟಿಯಷ್ಟು ಹಣ ಗುತ್ತಿಗೆದಾರರಿಗೆ ಕೊಡಲಿಕ್ಕೆ ಬಾಕಿ ಇದೆ. ನೀವು ಅದರ ಅಂಕಿಅಂಶಗಳನ್ನು ಇವತ್ತು ಕೇಳಿದರೆ ಕೂಡ ನಿಮಗೆ ಸಿಗ್ತದೆ. ಸುಮಾರು 70 ಕೋಟಿಯಷ್ಟು ಹಣವನ್ನು ಇವತ್ತು ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ನವರಿಗೆ ಕೊಡಲಿಕ್ಕೆ ಉಂಟು.
ಅಭಿವೃದ್ಧಿ ಕೆಲಸ ಮಾಡಬೇಕು. ಇವರು ಎಲ್ಲಿಂದ ತರ್ತಾರೆ ಈ ಹಣವನ್ನು? ಅಲ್ಲ, ನಿಮ್ಮವರೇ ಹೇಳ್ತಾ ಇದ್ದಾರೆ ಅಭಿವೃದ್ಧಿಗಾಗಿರುವಂತಹ ಹಣವನ್ನ ಈ ಸಂದರ್ಭದಲ್ಲಿ ಕೋವಿಡ್ ಪೀಡಿತರಿಗೆ ಸಹಾಯ ಮಾಡಿ ಅಂತ ಹೇಳಿ. ಸೊ ಅದನ್ನು ನಾವು ಹೇಳುವಂಥದ್ದು ಎಲ್ಲಿ ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣ, ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಇವತ್ತು ರಾಜ್ಯ ಸರ್ಕಾರ ಏನು ಇವತ್ತು ಘೋಷಣೆ ಮಾಡ್ತದೆ, ಒಂದು ಸಂಘ ಇರಬಹುದು ಅಥವಾ ಹೊಸ ಮಾರ್ಗವನ್ನು ಮಾಡುವಂಥದ್ದಿರ್ಬೋದು, ಹೊಸ ಕಟ್ಟಡಗಳನ್ನು ಕಟ್ಟುವಂಥದ್ದಿರ್ಬೋದು, ಅದನ್ನ ಬದಿಗಿಡಿ. ನಾಳೆ ಕೂಡ ಕಟ್ಟಡ ಕಟ್ಬೋದು. ಸದ್ಯಕ್ಕೆ ಹಳೇದಾದ್ರೂ ಇದೆ ಅಲ್ಲ, ಹಳೆ ಕಟ್ಟಡದಲ್ಲಿ ನೀವು ಕಾರ್ಯಾಚರಣೆ ಮಾಡಿ. ಆ ಹಣವನ್ನು ನೀವು ಇವತ್ತು ರಾಜ್ಯದ ಜನತೆಯ ಜೀವ ಉಳಿಸುವಂಥ ಕಾರ್ಯಕ್ರಮದಲ್ಲಿ ನೀವು ಅದನ್ನು ತೊಡಗಿಸಿಕೊಳ್ಳಿ. ಲಸಿಕೆ ತರಿಸುವಂಥದ್ದಿರ್ಬೋದು, ಮದ್ದನ್ನು ತರಿಸುವಂಥದ್ದಿರ್ಬೋದು, ವೆಂಟಿಲೇಟರ್ಗಳನ್ನು ಜಾಸ್ತಿ ಮಾಡುವಂಥದ್ದಿರ್ಬೋದು, ಆಕ್ಸಿಜನನ್ನು ತರಿಸುವಂಥದ್ದಿರ್ಬೋದು. ಜನರ ಜೀವ ಉಳಿಸಿ, ಆಮೇಲೆ ನೀವು ರಾಜಕೀಯ ಮಾಡಿ. ರಾಜಕೀಯ ಮಾಡಲಿಕ್ಕೆ ನಿಮ್ಮನ್ನು ಕೂರಿಸಿದವರು ಇದೇ ಜನರು ಮತ ಹಾಕಿದ್ದಾರೆ ನಿಮಗೆ. ನಿಮ್ಮ ಜವಾಬ್ದಾರಿಯಿಂದ ನೀವು ಇವತ್ತು ನುಣುಚಿಕೊಳ್ತಾ ಇದ್ದೀರಿ. ಪ್ಯಾಕೇಜ್ಗಳನ್ನು ನೀವು ಘೋಷಣೆ ಮಾಡ್ತೀರಿ. ಕಳೆದ ಸಲ 20 ಲಕ್ಷ ಕೋಟಿ ಪ್ಯಾಕೇಜ್ ಅಂತೇಳಿ ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡಿತ್ತು. ಅದರಲ್ಲಿ ಬರೀ 1,75 ಕೋಟಿ ಮಾತ್ರ ನೇರ ಹಣ ವರ್ಗಾವಣೆ ಇದ್ದಿದ್ದು. ಸುಮಾರು 18,15 ಲಕ್ಷ ಕೋಟಿ, ಅಂದರೆ 18 ಕೋಟಿ 25 ಲಕ್ಷದಷ್ಟು ಏನು ಹಣ ಇದೆ, ಅದು ನೀವು ಲೋನ್ ತೆಗೆದು ನೀವು ಬಿಸ್ನೆಸ್ ಮಾಡಿ, ಸಣ್ಣ ಸಣ್ಣ ಲೋನನ್ನು ತೆಗಿರಿ, ಸಣ್ಣ ವಾಹನ ತೆಗಿರಿ, ಅದನ್ನು ವಾಪಸ್ ಕಟ್ಟಬೇಕು, ನಾನೇ ಕಟ್ಟಬೇಕು. ಮತ್ತೆ ಪ್ಯಾಕೇಜ್ ಅಂತ ಹೇಳ್ತಾರೆ, ಅದನ್ನು ಯಾರಾದ್ರೂ ಪ್ಯಾಕೇಜ್ ಅಂತ ಹೇಳ್ತಾರಾ? ಸಹಾಯ ಮಾಡಿದ್ದೇವೆ ಅಂತ ಹೇಳಿದ್ದು. ನಾನು ಸಾಲ ತಗೊಂಡು ನಾನೇ ಕಷ್ಟಪಟ್ಟು ಕಟ್ಟುದು, ಅದಕ್ಕೆ ಸರ್ಕಾರದ ಔದಾರ್ಯತೆ ನಮಗೆ ಬೇಕಾಗಿಲ್ಲ. ಸರ್ಕಾರ ಇಂಥ ಸಂದರ್ಭದಲ್ಲಿ ನೇರ ಹಣ ವರ್ಗಾವಣೆ ಮಾಡುವಂಥದ್ದು, ಅದಕ್ಕೆ ಪ್ಯಾಕೇಜ್ ಅಂತ ಹೇಳುವಂಥದ್ದು, ಅದು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಈ ಬಾರಿ? ಈಗ ಅವರು ಕೂಡ ಹೇಳಿದ್ರು, ಕಾಂಗ್ರೆಸ್ನವರು ನೀವು ಸುಮ್ಮನೆ ಇರಬಾರ್ದು ಅಂತ ಅನ್ನುವಂಥದ್ದು. ನಾನೀಗ ಇಷ್ಟನ್ನೇ ಹೇಳ್ತಾರೆ, ಈಗ 2 ವಾರ ಲಾಕ್ಡೌನ್ ಮತ್ತೆ ಮುಂದುವರೆಸಿದ್ರೆ ತಿನ್ನೋದಕ್ಕಾಗಿ ಏನು ಮಾಡೋದಪ್ಪ, ಕೆಲಸ ಇಲ್ಲ, ಮನೆಯಲ್ಲೇ ಇದ್ದಾವೆ. ಅಷ್ಟಾದರೂ ಬಾಕಿ ಉಳಿದದ್ದು ಬೇರೆ, ಬ್ಯಾಂಕ್ EMI ಮತ್ತೆ ಮತ್ತೊಂದು ಇನ್ನೊಂದು ಲೈಟ್ ಬಿಲ್, ಅದನ್ನು ಕೂಡ ಸರ್ಕಾರ ಏನು ಹೇಳಲಿಲ್ಲ, ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಮಾತಾಡಲಿಲ್ಲ. ಆದರೆ ಮುಂದೆ ಬರಬಹುದಾದಂಥ ಈ ಕಷ್ಟಗಳು, ತಿನ್ನೋದಕ್ಕೆ 2 ಹೊತ್ತಿನ ತಿನ್ನೋದಕ್ಕೆ ನಗರ ಪಾಲಿಕೆ ಈ ಬಗೆಗೆ ಏನಾದರೂ ಚಿಂತನೆ ನಡೆಸಿದ್ಯಾ? ಎಷ್ಟು ಮನೆಗಳಿವೆ, ಎಷ್ಟು ಕಿಟ್ಗಳನ್ನು ಕೊಡ್ತೀವಿ? ಇಷ್ಟರವರೆಗೆ ಮಂಗಳೂರು ಮಹಾನಗರ ಪಾಲಿಕೆ ಸಂಪೂರ್ಣವಾಗಿ ಕಳೆದ ಸಲ ಇರ್ಬೋದು ಅಥವಾ ಈ ಸಲ ಇರ್ಬೋದು, ಯಾವತ್ತು BJP ಅಧಿಕಾರಕ್ಕೆ ಬಂದಿದೆ, ಕಳೆದ ಸಲ ಕೂಡ ಫೆಬ್ರವರಿಯಲ್ಲಿ ಬಂದಿದೆ, ಆವಾಗಲೇ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ಕೋವಿಡ್ ಸ್ಟಾರ್ಟ್ ಆಯಿತು. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಮಂಗಳೂರು ಮಹಾನಗರ ಪಾಲಿಕೆ ಸುಮಾರು 1.5 ವರ್ಷದಿಂದ ಸಂಪೂರ್ಣವಾಗಿ ನಿಷ್ಕ್ರಿಯತೆಯಿಂದ ಇದೆ. ಸ್ಮಾರ್ಟ್ ಸಿಟಿಯ ಕೆಲಸ ಇಲ್ಲಿ ನಡೀತಾ ಇರೋದ್ರಿಂದ ಜನರ ತಲೆಯಲ್ಲಿ ಇದೆ, ಅಭಿಪ್ರಾಯ ಇದೆ, ಭಾಳ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ ಅಂತ. ಅದು ಇವರು ಯಾರೂ ತಂದದ್ದಲ್ಲ. 2017ನೇ ಇಸವಿಯಲ್ಲಿ ಬಂದಿರುವಂಥ ಒಂದು ಇದು ಏನು ಕಾರ್ಯಕ್ರಮ, ಅದು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ. ಅದರ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇದೆ. ಸುಮಾರು 380 ಕೋಟಿ ಹಣ ಬಂದಿದೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಸೇರಿ. ಅದು ಬಂದು ತುಂಬ ಸಮಯ ಆಗಿದೆ, ಅದು ಅಕೌಂಟ್ನಲ್ಲಿದೆ. ಆ ದುಡ್ಡನ್ನು ಖಾಲಿ ಮಾಡಬೇಕಲ್ಲ ಅವರಿಗೆ. ಅದು ಅರ್ಬನ್ ಸಿಟಿ ಡೆವಲಪ್ಮೆಂಟ್ ಅಂತ ಫಂಡ್ ಇತ್ತು, ಅದನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳಿ ಬದಲಾಯಿಸಿದ್ರು. ಅದನ್ನು ಬದಲಾಯಿಸಿ ಅವರನ್ನ ಇದು ಮಾಡಿದ್ರು ಅವರು. ಅಲ್ಲ, JNRM ಕಾರ್ಯಕ್ರಮ ಅಂತ ಹೇಳಿದ್ರೆ ಅದನ್ನ ಅಮೃತ್ ಅಂತ ಹೇಳಿ ಇವರು ಬದಲಾವಣೆ ಮಾಡಿದ್ರು. ಇದು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು, ಕೇಂದ್ರದ್ದು ಕಾರ್ಯಕ್ರಮ ಅಂತ. ಕೇಂದ್ರದ್ದು ಕಾರ್ಯಕ್ರಮ ಅಲ್ಲ, ನಿಮ್ಮ ಮಗುವಿಗೆ ಅವರು ಹೆಸರಿಟ್ಟದಷ್ಟೇ. ಅವರೊಂದು ಸ್ಮಾರ್ಟ್ ಸಿಟಿ ಅಂತ ಒಂದು ಹೆಸರಿಟ್ಟಿದ್ದಾರೆ. ಹಣ ಕೇವಲ 4ನೇ 1 ಭಾಗ ಮಾತ್ರ ಈ ಹಣ ಕೇಂದ್ರದಿಂದ ಬರ್ತದೆ, 4ನೇ 1 ಭಾಗ ರಾಜ್ಯ ಸರ್ಕಾರದಿಂದ ಬರ್ತದೆ. 50% ಮಹಾನಗರ ಪಾಲಿಕೆ ಹೊಂದಾಣಿಕೆ ಮಾಡಿಕೊಳ್ಬೇಕು. ಮಂಗಳೂರು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ 2,100 ಕೋಟಿ ರೂಪಾಯಿಯ ಒಂದು ಯೋಜನೆ. 500 ಕೇಂದ್ರದಿಂದ ಬರ್ತದೆ, 500 ಕೋಟಿ ರಾಜ್ಯದಿಂದ ಬರ್ತದೆ, 2,100 ಕೋಟಿ ನಾವೇ ಮಾಡಬೇಕು. ನೀವು ಕಟ್ಟುವ ತೆರಿಗೆಯಲ್ಲಿ ಮಾಡಬೇಕು. ಇಲ್ಲದಿದ್ದರೆ PPP ಪ್ರಾಜೆಕ್ಟನ್ನು ನಾವು ಇನ್ವೈಟ್ ಮಾಡಬೇಕು. ಆದರೆ ಅದರ ಹೆಸರನ್ನು ಇವತ್ತು ಅವರು ತಗೊಳ್ತಾ ಇದ್ದಾರೆ, ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ. ಇರಲಿ, ಈ ಸಂದರ್ಭದಲ್ಲಿ ನಾನು ಹೇಳುವುದು ಬಹಳ ಮುಖ್ಯವಾಗಿ ಕಿಟ್ಗಳನ್ನು ಎಲ್ಲ ಮನೆಗಳಿಗೂ ನಾವು ಒಳಗೆ, ನೀವು ಈಗಾಗಲೇ ಸ್ವಲ್ಪ ದಿನ ಒಳಗಿದ್ರಿ, ಇನ್ನೂ ಒಂದಷ್ಟು ದಿನ ಒಳಗೆ ಇರ್ತೀರಿ, ನೀವು ಹೊರಗೆ ಬರಬೇಡಿ, ಒಳಗೆ ಇರಿ, ನಾವು ನಿಮಗೆ ತಂದು ಆಹಾರಗಳನ್ನು ಕೊಡ್ತೀವಿ, ಏನಾದರೂ ಪ್ಲಾನಿಂಗ್ ಇಷ್ಟರವರೆಗೆ ಮಾಡಲಿಲ್ಲ. ಇದನ್ನ ನಾವು ಮೇಯರ್ಗೆ ಕೂಡ ಹೇಳಿದ್ದೇವೆ, ನೀವು ಏನು ಮಾಡ್ತೀರಿ, ಮಂಗಳೂರು ಮಹಾನಗರ ಪಾಲಿಕೆಯಿಂದ ಏನು ಮಾಡ್ತೀರಿ,
ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ, ನಿಮ್ಮ ಸಂಸದರಿದ್ದಾರೆ, 7 ಮಂದಿ ನಿಮ್ಮದೇ ಶಾಸಕರಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿಮ್ಮದೇ 2 ಶಾಸಕರು, ಭರತ್ ಶೆಟ್ಟಿ ಮತ್ತು ವೇದವ್ಯಾಸ್ ಕಾಮತ್ರವರು. ಸಂಸದರು ನಿಮ್ಮವರಿದ್ದಾರೆ, ನಿಮ್ಮದೇ ಅಧಿಕಾರ ಇದೆ ಇಲ್ಲಿ. ಯಾಕೆ ಇವರು ಒಟ್ಟಿಗೆ ಕೂತು ಇವರು ಯಾಕೆ ಮಾತಾಡ್ತಾ ಇಲ್ಲ? ಅಟ್ಲೀಸ್ಟ್ CSR ಫಂಡ್ಗಳು ಇಲ್ಲಿ MRPL ಇದೆ, ಇವತ್ತು ಇಲ್ಲಿ ಪಣಂಬೂರು ಪೋರ್ಟ್ ಇದೆ, MCF ಇದೆ, ಸ್ಪೆಷಲ್ ಇಕನಾಮಿಕ್ ಝೋನ್ SEZ ಇದೆ. ಇದರ CSR ಫಂಡ್ ಏನಿದೆ, ಕೋಟಿಗಟ್ಟಲೆ CSR ಫಂಡ್ ಇದೆ. ಯಾಕೆ ಆ CSR ಫಂಡಿನಿಂದ ನೀವು ಸ್ವಲ್ಪ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀವು ಆಹಾರದ ಕಿಟ್ಗಳನ್ನು ಕೊಡಿ ಅಂತೇಳಿ ಇಲ್ಲಿಯ ಸಂಸದರು ಒಂದು ಮೀಟಿಂಗ್ ಕರೆದು ಅದನ್ನು ಮಾಡಬಾರ್ದು? ಇವರು ರಾಜಕೀಯ ಮಾಡುವುದರಲ್ಲಿದ್ದಾರೆ. ಹಿಂದೂಗಳ ಹಣವನ್ನು ನೀವು ಮುಸ್ಲಿಮರು ನೀವು ಮಾಡುವಂಥದ್ದಿಲ್ಲ. ನಾವು ಇಲ್ಲಿ ಇದ್ದೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಧರ್ಮದ ಮುಖಾಂತರ ಇವತ್ತು ಈ ಒಂದು ಮಹಾಮಾರಿಯ ಸಂದರ್ಭ ಕೂಡ ರಾಜಕೀಯ ಮಾಡುವಂಥ ಒಂದು ದುಷ್ಟ ಮನಸ್ಥಿತಿ ಇವರಲ್ಲಿ ಇದೆ ಅಂತ ಹೇಳಿದರೆ, ಫ್ರೀಯಾಗಿ ಬಂದಂಥ ಒಂದು ಆಕ್ಸಿಜನ್ ಏನು ಒಮಾನಿಂದ ಬಂದಿರುವಂಥದ್ದು, ಅದನ್ನು ಇವರು ಹೋಗಿ ಫೋಟೋಕ್ಕೆ ನಿಂತು ಪೋಸ್ ಕೊಟ್ಟು ನಾವು ತರಿಸಿದ್ದು ಮೋದಿಯವರು ಕಳಿಸಿದ್ದಾರೆ ಅಂತ ಹೇಳುವಂಥ ಒಂದು ಪ್ರಚಾರ ಇವರು ಕೊಡ್ತಾರಲ್ಲ, ಜನರಿಗೆ ಪಾಪ ಅವರಿಗೆ ಆದಾಯ ಇಲ್ಲ. ಕಿಟ್ಟನ್ನು ಕೊಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡ್ಬೋದು? ಪ್ರಚಾರ ಆಮೇಲೆ ನೀವು ತಗೊಳ್ಳಿ, ಮನೆ ಮನೆಗೆ ಕಿಟ್ಟು ತಲುಪಿಸಿ, ನೀವು ಪ್ರಚಾರ ತಗೊಳ್ಳಿ ಸ್ವಾಮಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿ ಕೂತು ನಾವು ಇದನ್ನು ಹೇಳ್ತಾ ಇದ್ದೇವೆ, ಕಿಟ್ಟು ಕೊಡುವವರು ನೀವು ಕೊಡಿ, ನೀವು ಪ್ರಚಾರ ತಗೊಳ್ಳಿ, ನಮಗೆ ಕೊಡಬೇಡಿ. ಆದರೆ ಜನರಿಗೆ ಅಲ್ಲಿ ಹಸಿವೆಯಿಂದ ಮನೆಯಲ್ಲಿ ನೀವು ಕೂರುವಾಗೆ ಮಾಡಬೇಡಿ ಅಂತ ನಾವು ಹೇಳುವಂಥದ್ದು. ನಮ್ಮಲ್ಲಿ ಅಷ್ಟು ಇಲ್ಲಿ ಸಂಪನ್ಮೂಲ ಇದೆ, ಇಲ್ಲಿ CSR ಫಂಡ್, ಯಾಕೆ ಅದನ್ನು ಅವರು ಮಾಡ್ತಾ ಇಲ್ಲ? ಈಗ ಕೆಲವರನ್ನ ಮನೆಯಲ್ಲಿ ಕೂರಿಸಿದ್ರಿ, ಕೆಲವರು ಏನೋ ಒಂದು ಆದಾಯ ಮಾಡ್ತಾ ಇದ್ದಾರೆ ಸಣ್ಣದಾಗಿ. ಕನ್ಸ್ಟ್ರಕ್ಷನ್ ಫೀಲ್ಡ್ ಅನ್ನೋದೇನಿದೆ ಅಲ್ಲಿ ಇದ್ದವರಂತ ಬಹುಶಃ 60% ಮಂದಿ ಆದರೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಟ್ಟಿನ ಆದಾಯ ಅವರಿಗಿದೆ. ಆದರೆ ಇದು ಯಾವುದಕ್ಕೂ ಆಗದಂಥ ಇನ್ನು ಸಣ್ಣ ಸಣ್ಣ ಉದ್ಯಮಿಗಳಲ್ಲಿ ಕೆಲಸ ಮಾಡ್ತಾ ಇರುವವರು, ಭಾಳ ಮುಖ್ಯವಾಗಿ ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡ್ತಿರೋರು, ಬಹುಶಃ ಬಡ ಜನ ವರ್ಗ, ಇನ್ನೊಂದರಲ್ಲಿ ಸಣ್ಣ ಮಧ್ಯಮ ವರ್ಗದ ಜನರು ಕೂಡ ಈ ಒಂದು ದೊಡ್ಡ ಸಂಕಷ್ಟದಲ್ಲಿ ಇವತ್ತು ಇದ್ದಾರೆ. ಇದನ್ನು ಗುರುತಿಸುವಂಥ ರೀತಿಯಲ್ಲಿ ಏನಾದರೂ ಸರ್ಕಾರ ಮಾಡಿದೆಯೋ? ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷ ಇದನ್ನು ನಿಗಾ ಇಟ್ಟುಕೊಂಡು ಇಂಥದ್ದು ಆಗಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದೆಯಾ? ನಾವು ಇದನ್ನು ಎಷ್ಟೋ ಸಲ ನಾವು ಆಗ್ರಹ ಮಾಡಿದ್ದೇವೆ. ರಸ್ತೆಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಆಗ ನಾವು ಎಲ್ಲಿ ಮಾತಾಡಬೇಕು? ನಿಮ್ಮಂಥ ಮಾಧ್ಯಮಗಳ ಮುಖಾಂತರ ನಾವು ಜನರಿಗೆ, ಸರ್ಕಾರಕ್ಕೆ ನಾವು ಆಗ್ರಹ ಮಾಡಬೇಕಾಗ್ತದೆ. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದ್ದೇವೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಭೇಟಿ ಮಾಡಿದ್ದೇವೆ, ಮಾಧ್ಯಮಗಳ ಮುಖಾಂತರ ಪತ್ರಿಕಾಗೋಷ್ಠಿ ಕರೆಯುವುದರ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ನೋಡಿ, ಸಣ್ಣ ಸಣ್ಣ ಅಂಗಡಿಯವರನ್ನು ನೀವು ಬಟ್ಟೆ ಅಂಗಡಿಯನ್ನು ಮತ್ತು ಏನು ಆಟಿಕೆ ಅಂಗಡಿ ಇರ್ಬೋದು ಅಥವಾ ಬೇರೆ ಬೇರೆ ಇದು ಅಂಗಡಿಗಳು ಏನಿದೆ ಅದನ್ನೆಲ್ಲ ನೀವು ಬಂದ್ ಮಾಡಿ ಅಂತೇಳಿ ಮನೆಯಲ್ಲಿ ಕೂರಿಸಿದ್ದಾರೆ. ಬರೇ ತರಕಾರಿ, ಹಾಲು, ಹಂಪಲು, ಹಣ್ಣು ಇಂಥದ್ದನ್ನು ಮಾತ್ರ, ಗ್ರೋಸರಿ ಐಟಮ್ಸ್ಗೆ ಮಾತ್ರ ನೀವು ತೆರೆದು ನೀವು ಅನುಮತಿಯನ್ನು ಕೊಟ್ಟಿದ್ದೀರಿ. ನೋಡಿ ಸ್ವಾಮಿ, ನೀವು ಎಲ್ಲರನ್ನೂ ಕೂಡ ನೀವು ಬಾಗಿಲಾಕಿ ನೀವು ಮನೆಯಲ್ಲಿ ಕೂರಿ ಅಂತ ಹೇಳಿದ್ದೀರಿ. ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಇವರನ್ನು ರಾಜಾರೋಷವಾಗಿ ಅಮೆರಿಕಾದ ಕಂಪನಿಗಳಿದೆ ಸ್ವಾಮಿ, ಎಲ್ಲರೂ ಕೂಡ ಆನ್ಲೈನಲ್ಲಿ ಇವತ್ತು ತರಿಸ್ತಾ ಇದ್ದಾರೆ. ಬಟ್ಟೆ ಬರೆಗಳನ್ನು ತರಿಸ್ತಾ ಇದ್ದಾರೆ, ಆಟಿಕೆಗಳನ್ನು ತರಿಸ್ತಾ ಇದ್ದಾರೆ, ಮದ್ದುಗಳನ್ನು ಅವರು ಅದರಿಂದ ತರಿಸುವವರಿದ್ದಾರೆ, ಅಥವಾ ಬೇರೆ ಬೇರೆ ಐಟಮ್ ಏನು ವಸ್ತುಗಳು ಅವರಿಗೆ ಎಲೆಕ್ಟ್ರಾನಿಕ್ ಐಟಮನ್ನು ತರಿಸುವವರಿದ್ದಾರೆ. ಎಲ್ಲವನ್ನು ಕೂಡ ಇವತ್ತು ಫ್ಲಿಪ್ಕಾರ್ಟ್ ಅಥವಾ ಇವತ್ತು ಅಮೆಝಾನಿಂದ ತರಿಸ್ತಾ ಇದ್ದಾರೆ ಜನ ಆನ್ಲೈನಲ್ಲಿ. ಅವರನ್ನು ನೀವು ಬಿಟ್ಟಿದ್ದೀರಿ, ನೀವು ಬಿಸ್ನೆಸ್ ಮಾಡಿ ಕೋಟಿಗಟ್ಟಲೆ ಹಣ ದೋಚಿಕೊಂಡು ನೀವು ಅಮೆರಿಕಕ್ಕೆ ಹೋಗಿ ಅಂತೇಳಿ. ನಮ್ಮ ಇಲ್ಲಿಯ ಜನರ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿದ್ದೀರಾ? ಲೋನ್ ತೆಗೆದು ಒಂದು ಅಂಗಡಿ ಹಾಕಿರ್ತಾನೆ, ಅಲ್ಲಿಗೆ ಅವನು ಸಾಕಷ್ಟು ಸ್ಟಾಕನ್ನು ಇಟ್ಟಿರ್ತಾನೆ. ಇದೊಂದು ಏಪ್ರಿಲ್ ಮೇ ತಿಂಗಳು ಒಳ್ಳೆ ಒಂದು ವ್ಯಾಪಾರ ಬರುವಂಥ ತಿಂಗಳು ಅಂತೇಳಿ. ಅದೇ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿ ನೀವು ಮನೆಯಲ್ಲಿ ಕೂರಿಸಿದ್ದೀರಿ. ಇನ್ನು ನಾಡಿದ್ದು ಅವನು ಅಂಗಡಿ ತೆರೆದ ಮೇಲೆ ಅವನಿಗೆ ಎಲ್ಲಿಂದ ಬರಬೇಕು ಸ್ವಾಮಿ ಗಿರಾಕಿಗಳು? ಆಲ್ರೆಡಿ ಎಲ್ಲ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಈಗ ಮೊನ್ನೆ ರಂಜಾನ್ ಇತ್ತು, ರಂಜಾನ್ನಲ್ಲಿ ನಿಮಗೆ ಗೊತ್ತಿದೆ ಅವರು ಬಟ್ಟೆ ಬರೆಗಳನ್ನು ಖರೀದಿ ಮಾಡುವಂಥದ್ದಿರ್ಬೋದು, ಬೇರೆ ಬೇರೆ ವಿಚಾರ ಇರ್ಬೋದು. ಆದರೆ ಎಲ್ರಿಗೂ ತಪ್ಪಿ ಹೋಯ್ತು ಆ ವ್ಯಾಪಾರ. ಅದು ಫ್ಲಿಪ್ಕಾರ್ಟ್ಗೆ ಮತ್ತು ಇವತ್ತು ಅಮೆಝಾನ್ಗೆ ಸಿಕ್ಕಿದೆ. ಅದು ಏನೇ ಇರಲಿ, ಸಣ್ಣ ಸಣ್ಣ ಉದ್ದಿಮೆದಾರಗಳು, ಸಣ್ಣ ಸಣ್ಣ ಎಲ್ಲರೂ ಹೋದ್ರು. ಅದಕ್ಕೆ ಹೇಳಿರುವಂಥದ್ದು, ಇವತ್ತು ಅತಿ ಸಣ್ಣ
ಮತ್ತು ಮಧ್ಯಮ ವರ್ಗದ ಏನು MSME ಅಂತ ಹೇಳ್ತೇವೆ, ಮೀಡಿಯಂ ಸ್ಮಾಲ್ ಆ್ಯಂಡ್ ಇದು ಮೈಕ್ರೋ ಏನು ಬಿಸ್ನೆಸ್ ಏನು ಔಟ್ಲೆಟ್ಸ್ಗಳಿದೆ, ಅದನ್ನ ಇವರು ನಿರ್ನಾಮ ಮಾಡಿದ್ದಾರೆ ಇವತ್ತು. ಎಸ್ ಸರ್, ಒಬ್ರು ನಾಗರಾಜ್ ಅವರು ಕುಂಟಿಕಾಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ಸರ್, ಇವರು ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಎಷ್ಟು ದೊಡ್ಡ ಮಾತಾಡ್ತಿರ್ತಾರೆ. ಇವರ ಕಾಂಗ್ರೆಸ್ ಇಂದ ವತಿಯಿಂದ ಎಷ್ಟೊಂದು ಕೆಲಸ ಕಾರ್ಯಗಳು ಮಾಡಿದ್ದಾರೆ ಫೀಲ್ಡ್ ಅಲ್ಲಿ. ಬಿಜೆಪಿಯಿಂದ ಕಳೆದ 1 ವರ್ಷದಿಂದ ಎಷ್ಟೋ ಒಂದು ಕೊರೋನಾ ಇವರಿಗೆ ಒಂದು ದಫನ ಮಾಡುವಂತಾಗಿರ್ಬೋದು. ಹಾಗೆ ಎಷ್ಟೋ ಲಾಸ್ಟ್ ಇಯರ್ ಅಲ್ಲಿ ಎಷ್ಟೋ ಹಿಂದೂ ಸಂಘಟನೆಗಳಿಂದ ಆಹಾರ ಕಿಟ್ ವಿತರಣೆ ಆಗಿರ್ಬೋದು, ಎಲ್ಲ ಆಗಿದೆ. ಈಗ ಒಂದು ಸಣ್ಣ ಲಾಕ್ಡೌನ್ ಆದ್ಕೊಳ್ಳಿ ಮನೆ ಮನೆಗೆ ಆಹಾರ ಕಿಟ್ ಕೊಡ್ಬೇಕು, ನಗರವರೆಗೂ ಮನೆಯವರಿಗೆ ಕೊಡ್ಬೇಕು ಹೇಳ್ತಿದ್ದಾರಲ್ಲ, ಯಾರಿಗೆ ಊಟಕ್ಕೆ ಗತ್ತಿರ ಅಂತ ಹೇಳಿ ಅನ್ಸ್ಕೊಂಡಿದಾರ? ಇವರು ಸಣ್ಣ ಒಂದು ಸಿಲಿಂಡರ್ ಒಂದು ಮನೆ ಕೊಟ್ಟರೆ ಇವರು ಬ್ಯಾನರ್ ಹಾಕೊಂಡು ತಿರುಗ್ತಾರೆ. ಆದ್ರೆ ಎಷ್ಟೋ ವರ್ಷದಿಂದ ಇಲ್ಲಿ ಲಾಸ್ಟ್ ಇಯರ್ ಇಂದ ಎಷ್ಟೋ ಒಂದು ಮತ್ತೆ ಮೆಡಿಸಿನ್ ಫೆಸಿಲಿಟಿ ಅಲ್ಲಿ ನಾವು ಕಾರ್ಯಕರ್ತರು ಕೊಟ್ಟಿದ್ದೇವೆ. ನಾವು ಕೂಡ ಬ್ಯಾನರ್ ಹಾಕಿ ತಿರುಗ್ಬೋಯ್ತಲ್ಲ. ಇವ್ರು ಯಾವ ಬೇಸಲ್ಲಿ ಮಾತಾಡ್ತಿದ್ದಾರೆ? ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡ್ಲಿಕ್ಕೆ ಸ್ವಾಮಿ, ಮಂಗಳೂರು ಪಾಲಿಕೆಗೆ ಸ್ಮಾರ್ಟ್ ಸಿಟಿ ಆಗಿ ಆಲ್ರೆಡಿ ಅನೌನ್ಸ್ ಆದ್ಮೇಲೆ ಅದರ ಕೆಲಸ ಕರೆಕ್ಟ್ ನಡೀತಾ ಇದೆಯಲ್ಲ, ಅದು ಕೂಡ ಬಿಜೆಪಿ ಅಂಡರ್ ನಡೀತಾ ಇದೆಯಲ್ಲ. ಇದ್ರ ಬಗ್ಗೆ ಇವ್ರು ಯಾಕೆ ಕ್ವಶನ್ ಮಾಡಿ ಅದರ ಬಗ್ಗೆ ಒಂದು ತಪ್ಪು ನಿರ್ದೇಶ ಮಾಡ್ತಿದ್ದಾರೆ? ಹಾಗೂ ಯಾವಾಗ ವ್ಯಾಕ್ಸಿನ್ ಸ್ಟಾರ್ಟ್ ಆಗಿದೆಯಾ ಆಗ ಇವರ ಪಕ್ಷದವರೇ ಜನರನ್ನ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ತಡೆದದ್ದು. ಇವರೇ ಬೇಡ ಇದ್ದದೆಲ್ಲ ಮಾತೆಲ್ಲ ಹೇಳಿ ಅದು ನೀರ್ ಹಾಕ್ತಾರೆ, ಅದಕ್ಕೆ ಹಾಗೆ ಮಾಡ್ತಾರೆ ಅಂತ ಹೇಳಿ ಜನರನ್ನು ವ್ಯಾಕ್ಸಿನ್ ಹಾಕದಾಗೆ ತಡೆದದ್ದು ಇವರೇ. ಇವರಿಂದಾಗಿ ಇವತ್ತು ಇಷ್ಟು ಸಮಸ್ಯೆ ಆಗಿ ಈಗ ವ್ಯಾಕ್ಸಿನ್ ಸ್ಟಾಕ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕಂದ್ರೆ ಇವರಿಂದಾಗಿ ಇವರು ಸಾಮಾಜಿಕ ಜಾಲತಾಣವನ್ನು ಬಹಳ ಒಂದು ತಪ್ಪು ರೀತಿಯಲ್ಲಿ ತಗೊಂಡು ಹೋಗಿ ಜನರನ್ನೊಂದು ಮೂಢನಂಬಿಕೆ ತಗೊಂಡು ಹೋಗಿದ್ದಾರೆ. ಇವತ್ತು ಇವರ ನಾಯಕರು ಫಸ್ಟಿಗೆ ಹೋಗಿ ಹಾಕೊಂಡಿದ್ದಾರೆ. ಇವ್ರು ಹಾಕೊಳ್ಬಾರಿತ್ತಲ್ಲ ಇವ್ರಿಗೆ ಅಷ್ಟೊಂದು ಸಮಸ್ಯೆ ಇದ್ರೆ. ನಾಗರಾಜ್ ಅವರೇ, ಥ್ಯಾಂಕ್ ಯು. ಅವರ ಅಭಿಪ್ರಾಯಗಳು ಸಲ್ಲಿಸಿದ್ದಾರೆ. ನೋಡಿ, ಇದು ನಮ್ಮ ದೇಶದ ದುರಂತ ಅಂತ ಹೇಳುವಂಥದ್ದು. ಏನಿವತ್ತು ಪ್ರಶ್ನೆ ಮಾಡಿದ್ದಾರೆ ಈಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ನವರು, ನೀವು ಈ ಒಂದು ಮಹಾಮಾರಿಯ ಸಂದರ್ಭ ನೀವು ಏನು ಮಾಡಿದ್ದೀರಿ ಅಂತ ಇವರು ನಮ್ಮನ್ನು ಕೇಳುವಂಥದ್ದಲ್ಲ. ಇವರು ಒಂದು ಪ್ರಾಮಾಣಿಕ ನೈಜ ಒಬ್ಬ ಪ್ರಜೆ ಆಗಿದ್ದಿದ್ರೆ ಆಡಳಿತ ಪಕ್ಷಕ್ಕೆ ನೀವು ಓಟ್ ಹಾಕಿ ನೀವು ಕೂರಿಸಿದ್ದೀರಿ, ನಾವು ಸರಿ ಇಲ್ಲ ಅಂತೇಳಿ ನೀವು ಕೂರಿಸಿರುವಂಥದ್ದು. ನಮ್ಮಿಂದ ಉತ್ತಮ ಆಡಳಿತ ಬಿಜೆಪಿ ಕೊಡ್ತದೆ ಅಂತೇಳಿ ನೀವು ಕೂರಿಸಿದ್ದೀರಿ ಅವರನ್ನು. ನೀವು ಅವರಿಗೆ ಪ್ರಶ್ನೆ ಮಾಡಿ. ನಮ್ಮನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದು ನೀವು ಮಾಡಿದ ಹೇಳ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ಯಾವುದೇ ಬ್ಯಾನರ್ ಹಾಕಿದ್ರೆ ಜನರ ಸೇವೆ ಮಾಡ್ತಾ ಇದೆ, ಆದ್ರೆ ನೀವು ಬ್ಯಾನರ್ ಹಾಕೊಂಡು ಸೇವೆ ಮಾಡ್ತಿದ್ದೀರಾ. ಎಲ್ಲೂ ಕೂಡ ನಾವು ಬ್ಯಾನರ್ ಹಾಕ್ಲಿಲ್ಲ. ನಮ್ದು ಇವತ್ತು ನೋಡಿ, ಇವತ್ತು ಏನು ನಮ್ದು ಕೋವಿಡ್ ಟಾಸ್ಕ್ ಫೋರ್ಸ್ ಇದೆ. ಎಷ್ಟೋ ಇವತ್ತು ಮೃತದೇಹಗಳನ್ನ, ಯಾರು ಇಲ್ಲದವರದ್ದು ಮೃತದೇಹಗಳನ್ನ ನಮ್ಮವರು ಹೋಗಿ ದಫನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಲಿಸ್ಟ್ ಇದೆ. ನಮ್ಮಲ್ಲಿ ಈಗಾಗಲೇ ನಾವು ಒಂದು 7 ನಾವು ಆ್ಯಂಬುಲೆನ್ಸ್ಗಳನ್ನು ನಾವು ಈಗ ಕೂಡ ನೀವು ಫೋನ್ ಮಾಡಿದರೆ ನಿಮಗೆ ಆ್ಯಂಬುಲೆನ್ಸ್ ನಿಮಗೆ ಬೇಕಾದಷ್ಟಿದೆ. ನಿನ್ನೆ ಕೂಡ ಒಂದು 2 ಆ್ಯಂಬುಲೆನ್ಸ್ ಅದಕ್ಕೆ ಆ್ಯಡ್ ಆಗಿದೆ ದೊಡ್ಡದು, ಕೋವಿಡ್ ಪೇಷಂಟ್ಗಳನ್ನು ಕೊಂಡೋಗ್ಲಿಕ್ಕೆ. ನಾವು ಇದು ಆಕ್ಸಿಜನ್ನ ಇದು ಸಿಲಿಂಡರ್ಗಳನ್ನು ನಾವು ಬೇಕಾದವರಿಗೆ ನಾವು ಕೊಡ್ತಾ ಇದ್ದೇವೆ. ಕೋವಿಡ್ನಿಂದ ಮನೆಯಲ್ಲಿ ಕೂರುವವರಿಗೆ ಯಾರು ಕೂಡ ಆಹಾರ ಕಿಟ್ಗಳನ್ನು ಕೊಡುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ JR ನೇತೃತ್ವದಲ್ಲಿ ಪ್ರತಿಯೊಂದು ಕೋವಿಡ್ ಪೇಷಂಟ್ನ ಮನೆಗೆ ಇವತ್ತು ಆಹಾರದ ಕಿಟ್ ಇವತ್ತು ನಾವು ತಲುಪಿಸ್ತಾ ಇದ್ದೇವೆ. ಉಳಿದವರಿಗೆ ನಾವು ಕೊಟ್ಟಿಲ್ಲ. ಯಾರು ಕಷ್ಟದಲ್ಲಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಯಾರೂ ಅವರ ಮನೆಗೆ ಹೋಗುವಂಥದ್ದಿಲ್ಲ, ಅವರು ಹೊರಗಡೆ ಹೋಗ್ಲಿಕ್ಕೆ ಆಗುವಂಥದ್ದಿಲ್ಲ. ಆ ಸಂದರ್ಭದಲ್ಲಿ ಅವರನ್ನು ಕೇಳುವವರಿಲ್ಲ. ಜಿಲ್ಲಾಡಳಿತ ಅವರಿಗೆ ಕಿಟ್ಟು ಕಳಿಸಿಕೊಡ್ಬೇಕಾಗಿತ್ತು ಅಥವಾ ವೇದವ್ಯಾಸ ಕಾಮತ್ ಮಾಡಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ ವೇದವ್ಯಾಸ ಕಾಮತ್ ಶಾಸಕರು? ಇವತ್ತು ವೆನ್ಲಾಕಿನಲ್ಲಿ ಅವ್ಯವಸ್ಥೆ ಇತ್ತು. ಅಲ್ಲಿ ಸರಿಯಾಗಿ ವೆಂಟಿಲೇಟರ್ ಅಲ್ಲಿ ಸರಿಯಾಗಿ ಇರಲಿಲ್ಲ. ಅಲ್ಲಿ ಸರಿಯಾಗಿ ಇವತ್ತಿಗೂ ಕೂಡ ಅಲ್ಲಿ ಏನು ಅವರ ಸಂಬಂಧಿಕರಿದ್ದಾರೆ ಕೋವಿಡ್ ಪೇಷಂಟ್ಗಳಿದ್ದು, ಪಾಪ ಇವತ್ತು ಅಲ್ಲಿ ನೆಲದಲ್ಲಿ ಅವರು ಬೆಂಚಿನಲ್ಲಿ ಕೂತು ಅವರಿಗೆ ಶೌಚಾಲಯ ಇಲ್ಲ, ಅಲ್ಲಿ ಅವರಿಗೆ ಒಂದು ವಿಶ್ರಾಂತಿ ಕೊಠಡಿ ಇಲ್ಲ, ಕ್ಯಾಂಟೀನು ಅಥವಾ ಹೋಟೆಲ್ ಹೋಗಿ ಊಟ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಸ್ನಾನ ಮಾಡಲಿಕ್ಕೆ ಒಂದು ಸ್ನಾನದ ಒಂದು ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಅವರ ಮನೆಯವರನ್ನು ಬಿಟ್ಟು ಅವರು ಮನೆಗೆ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ. ಇಂತಹ ಸಂದರ್ಭದಲ್ಲಿ ಸರಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಇಲ್ಲ, ಇವತ್ತಿದ್ದು ಕೂಡ ಈಗ ಬಂದ್ರೆ ಕೂಡ ನಾನು ತೋರಿಸ್ತೇನೆ. ನಾನು ಈಗ ಪತ್ರಿಕಾಗೋಷ್ಠಿ ಮಾಡಿದ್ದೇನೆ ಅದರದ್ದು. ಯಾಕೆ ಶಾಸಕರಿಗೆ ಅದು ಕಣ್ಣು ಕಾಣುವುದಿಲ್ವಾ? ಈ ಅವ್ಯವಸ್ಥೆ ಕಾಣುವುದಿಲ್ವಾ? ಪ್ರತಿಯೊಂದು ಅವ್ಯವಸ್ಥೆ ಇವತ್ತು ವೇದವ್ಯಾಸ ಕಾಮತ್ರವರು ಇವತ್ತು ಸ್ವಲ್ಪ ಕಾಲಿಗೆ ಚಕ್ರ ಕಟ್ಟಿ ಹೋಗುವಾಗ ಇವತ್ತು ಹೋಗ್ತಾ ಇದ್ರೆ ಆರೋಗ್ಯ ಕೇಂದ್ರಗಳಿರ್ಬಹುದು, ವೆಲ್ನಾಕಿಗೆ ಇರಬಹುದು ಅಥವಾ ಬೇರೆ ಬೇರೆ ಕಡೆ ಹೋಗುವುದಿದ್ರೆ ನಾವು ಪ್ರಶ್ನೆ ಹಾಕಿದ್ರಿಂದ ಜನ ಅವರ ವಿರುದ್ಧ ಎದ್ದೇಳ್ತಾರೆ ಎನ್ನುವ ಭಯದಿಂದ ಅವರು ಹೋಗ್ತಾ ಇರುವಂಥದ್ದು. ಇಲ್ಲದಿದ್ರೆ ಅವರು ಮನೆಯಲ್ಲಿ ಕೂತಿದ್ರು, ರೂಮಿನಲ್ಲಿ AC ರೂಮಿನಲ್ಲಿ ಬೋರ್ಡ್ ರೂಮಲ್ಲಿ ಕೂತು ಅವರು ನಾವು ಟಾಸ್ಕ್ ಫೋರ್ಸ್ನಲ್ಲಿ ಇದ್ದೇವೆ ಅಂತೇಳಿ
ಅಲ್ಲಿ ಕೂತು ಮೀಟಿಂಗ್ ಮಾಡುವುದರ ಮೂಲಕ ಕಾಲಹರಣ ಮಾಡ್ತಾ ಇದ್ದವರು ಅವರನ್ನ ಇವತ್ತು ಫೀಲ್ಡಿಗೆ ಹೋಗುವಾಗೆ ಮಾಡಿದ್ದು ಅದು ನಮ್ಮ ಒಂದು ಶಕ್ತಿ. ಅದು ವಿರೋಧ ಪಕ್ಷ ಅಂತ ಹೇಳಿದ್ರೆ ಅದು ಆಡಳಿತ ಮಾಡುವಂತ ಶಾಸಕರು ಯಾರಿದ್ದಾರೆ, ಸರ್ಕಾರ ಇದ್ದಾರೆ, ಅವರನ್ನ ಗಾಢ ನಿದ್ರೆಯಿಂದ ಎಬ್ಬಿಸುವಂತದ್ದೇ ನಮ್ಮ ಕೆಲಸ. ಎಸ್ ಸರ್. ಕೊನೆಯದಾಗಿ ಇನ್ನೊಂದು ವ್ಯಾಕ್ಸಿನ್ ವಿಚಾರ ಅವರೊಂದು ಹೇಳಿದ್ರು, ಅದನ್ನ ಹೇಳ್ತೇನೆ. ವ್ಯಾಕ್ಸಿನ್ ಅನ್ನ ಯಾಕೆ ಇವರು 6.5 ಕೋಟಿ ವ್ಯಾಕ್ಸಿನ್ ಏನು ಉತ್ಪಾದನೆ ಮಾಡಿದ್ರು ಭಾರತ ದೇಶದಲ್ಲಿ, ಇದೇ ಕೇಂದ್ರ ಸರ್ಕಾರ ಅದನ್ನು ಯಾಕೆ 86 ದೇಶಗಳಿಗೆ ಮಾರಾಟ ಮಾಡಿದ್ರು? ನನ್ನ ದೇಶವಾಸಿಗಳನ್ನು ಈ ಒಂದು ಮಹಾಮಾರಿ ರೋಗದಿಂದ ರಕ್ಷಣೆ ಮಾಡಬೇಕು ಎನ್ನುವಂತ ಒಂದು ಕಾಳಜಿ ನಮ್ಮ ಪ್ರಧಾನಮಂತ್ರಿಗೆ ಇರುತ್ತಿದ್ರೆ ಅವರು ನಮ್ಮ ಪ್ರಜೆಗಳಿಗೆ ಅದನ್ನು ಕೊಡ್ತಾ ಇದ್ರು. ನೀವು ಜಾಗಟ ಬೊಟ್ಟಿ ಅಂತ ಹೇಳಿದ್ರು, ಜಾಗಟ ಹೊಡೆದ್ವಿ. ದೀಪ ಹಚ್ಚಿ ಅಂತ ಹೇಳಿದ್ರು, ದೇಶದ ಸಮಸ್ತ ಜನ ದೀಪ ಹಚ್ಚಿದ್ರು. ಅದೇ ರೀತಿಯಲ್ಲಿ ಏನೇನೋ ಅವರು ಮಾಡಲಿಕ್ಕೆ ಗಂಟೆ ಬಾರಿಸ್ಲಿಕ್ಕೆ ಹೇಳಿದ್ರು, ಗಂಟೆಯನ್ನು ಕೂಡ ಬಾರಿಸಿ ಆಯಿತು. ಎಲ್ಲವನ್ನು ಕೂಡ ಮಾಡಿ ಬಹಳ ಪ್ರಚಾರ ಕೊಟ್ಟರು. 7 ಗಂಟೆಗೆ ದೀಪ ಹಚ್ಚಿ ಭಾರತ ದೇಶದಾದ್ಯಂತ ದೀಪ ಹಚ್ಚಿ ಇದು ಮಾಡಿದ್ರು, ಕೊರೋನಾ ವೈರಸ್ ಸಾಯ್ತದೆ ಅಂತೇಳಿ ಜನವನ್ನ ನಂಬಿಸಿದ್ರು. ಜನ ಅದನ್ನ ನಂಬಿ ಅದನ್ನ ಫಾಲೋ ಮಾಡಿದ್ರು. ವ್ಯಾಕ್ಸಿನ್ ವಿಚಾರಕ್ಕೆ ಯಾಕೆ ಸ್ವಾಮಿ ನೀವು ಅಂತ ಪ್ರಚಾರ ಕೊಟ್ಟಿಲ್ಲ? ಪ್ರಚಾರ ಕೊಡುವಂತದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಎಲ್ಲಾದ್ರೂ ಕಾಂಗ್ರೆಸ್ ಪಕ್ಷ ವ್ಯಾಕ್ಸಿನ್ ಅನ್ನ ತಗೊಳ್ಬೇಡಿ ಅಂತೇಳಿ ಒಂದು ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಅಥವಾ ಟಿವಿ ಮಾಧ್ಯಮದಲ್ಲಿ ಬಂದಿದ್ದಿದ್ರೆ ಇವರು ನನಗೆ ತೋರಿಸ್ಲಿ. ಜನ ಇವತ್ತು ಬುದ್ಧಿವಂತರಿದ್ದಾರೆ. ಇವತ್ತು ಯೂಟ್ಯೂಬ್ ಇರಬಹುದು ಅಥವಾ ಗೂಗಲ್ ಅಲ್ಲಿ ನೀವೆಲ್ಲರೂ ನೋಡಿ, ಕಾಂಗ್ರೆಸ್ನವರು ಈ ವ್ಯಾಕ್ಸಿನ್ ತಗೊಳ್ಬಾರ್ದು ಅಂತೇಳಿ ಜನರಿಗೆ ಕರೆ ನೀಡಿದ್ದಾರೆ ಅಂತ ನೀವು ಗೂಗಲ್ ಹಾಕಿ ನೋಡಿ ಸ್ವಾಮಿ. ಯಾಕೆ ಸುಮ್ಮನೆ ನಿಮ್ಮ ವೈಫಲ್ಯವನ್ನ ನೀವು ಮರೆಮಾಚಲಿಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದವರು ನೀವು ಮಾರಾಟ ಮಾಡಿದ ವಿಚಾರವನ್ನ ನಾವು ಎತ್ತಿದ್ದು. ರಾಹುಲ್ ಗಾಂಧಿ ಅವರು, ಒಂದು ನಿಮಿಷ ಕೇಳ್ತೇನೆ, ಇವರು ಬಹಳ ಒಂದು ಉತ್ತಮ ವಿಚಾರವನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದು, ಬರೇ ನೀವು 2 ಈ ಒಂದು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ಗೆ ಮಾತ್ರ ಸೀಮಿತ ಮಾಡಬೇಡಿ, ಉಳಿದ ಅಂತಾರಾಷ್ಟ್ರೀಯ ಕಂಪನಿಗಳ ವ್ಯಾಕ್ಸಿನ್ ಅನ್ನು ಕೂಡ ನೀವು ಅವರಿಗೆ ಪರ್ಮಿಷನ್ ಕೊಡಿ, ಅದನ್ನು ಕೂಡ ಇಲ್ಲಿ ತರಿಸಿ ಅಂತೇಳಿ ಹೇಳಿದ್ದೆ ನಾವು ಸ್ವಾಮಿ. ಯಾಕೆಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ 70 ವರ್ಷದಲ್ಲಿ 60 ವರ್ಷ ನಾವು ಆಡಳಿತ ಮಾಡಿದ್ದೇವೆ. ಈ ದೇಶ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ ನಾವು ಕಷ್ಟಪಟ್ಟಿದ್ದೇವೆ. ಜನರ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ. 60 ವರ್ಷ ಅಂತ ಹೇಳಿದ್ರೆ ಜನ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶ 60 ವರ್ಷ ಜನ ಕೊಟ್ಟಿದ್ದು ಈ ದೇಶದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ. ಮೊನ್ನೆ ಬಂದು ನೀವು ಏನು ಮಾಡಲಿಲ್ಲ ಅಂತ ಹೇಳುವಂತ ಸುಳ್ಳು ಪ್ರಚಾರ ಮಾಡೋದು ಬಿಜೆಪಿಯವರಿಗೆ ಬಹಳ ಒಂದು ನಿಸ್ಸೀಮರು. ಅವರದ್ದು ಮಾಲವಿಕಾ ಇದ್ದಾರೆ ದೇಶದಲ್ಲಿ. ಇವತ್ತು ವ್ಯಾಕ್ಸಿನ್ ಕೊರತೆ ಬರಲಿಕ್ಕೆ ಕಾರಣ ನೀವು ವಿದೇಶಕ್ಕೆ ನೀವು ಮಾರಾಟ ಮಾಡಿದ್ದು ಮತ್ತು ವಿದೇಶಿ ಕಂಪನಿಗಳಿಗೆ ಇಲ್ಲಿ ಉತ್ಪಾದನೆ ಮಾಡಲಿಕ್ಕೆ ನೀವು ಅದಕ್ಕೆ ಅನುಮತಿಯನ್ನು ಕೊಡದೇ ಇದ್ದಿದ್ದು. ಆವಾಗ ರಾಹುಲ್ ಗಾಂಧೀಜಿಯವರು ಫಸ್ಟಿಗೆ ಅದನ್ನು ಡಿಮಾಂಡ್ ಮಾಡಿದ್ದು, ಅವರಿಗೂ ಕೂಡ ಕೊಡಿ, ನಾವು 135 ಕೋಟಿ ಜನರಿಗೆ ನಮಗೆ ಲಸಿಕೆ ಕೊಡಬೇಕಾಗ್ತದೆ, ಈ 2 ಕಂಪನಿಗಳನ್ನು ನಂಬಿಕೊಂಡಿದ್ರೆ ಸಾಧ್ಯ ಆಗುವುದಿಲ್ಲ, ಬಹಳ ಒಂದು ಮರಣ ಇಲ್ಲಿ ಸಂಭವಿಸ್ತದೆ ಎನ್ನುವಂಥ ಮುನ್ನೆಚ್ಚರಿಕೆ ಕೂಡ ಅದನ್ನು ಕೊಟ್ಟಿದ್ರು. ಆಗ ಅವರನ್ನು ಇವರು ತಮಾಷೆ ಮಾಡ್ತಾ ಇದ್ರು. ಪ್ರತಿಯೊಂದಕ್ಕೂ ಕೂಡ ಒಂದು ಏನು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಯಾವುದೇ ಒಂದು ಸಲಹೆಗಳನ್ನ ಇವರು ತಳ್ಳಿ ಹಾಕಿ ಅದನ್ನ ತಮಾಷೆಯಾಗಿ ನೋಡುವಂತದ್ದು ಬಿಜೆಪಿಯ ಒಂದು ಮನೋಭಾವನೆ. ಅದು ನಮಗೆ ಇವತ್ತು ಬೇಸರ ತರುವಂತದ್ದು. ಸರ್, ಕೊನೆಯದಾಗಿ ಮಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಒಳಗಡೆ ಈಗಾಗಲೇ ಮತ್ತೆ ಕಂಟಿನ್ಯೂ ಮಾಡಿದರೆ ಜನರನ್ನು ಆಗಲೇ ಹೇಳಿದ್ದೇನೆ, ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಕಾರ್ಯಕ್ರಮ ಹಾಕಿಕೊಡ್ತದೆ? ಕೊನೆಯದಾಗಿ ಕಾಂಗ್ರೆಸ್ ಪಕ್ಷ ನಮ್ಮಿಂದ ಆಗುವಂತ ನಿಟ್ಟಿನಲ್ಲಿ ಜನರಿಗೆ ಸಹಾಯ ಮಾಡುವುದನ್ನ ನಾವು ಕೋವಿಡ್ ಟಾಸ್ಕ್ ಫೋರ್ಸ್ ಮುಖಾಂತರ ಎಲ್ಲರನ್ನ ಸೇರಿಸಿಕೊಂಡು ಎಲ್ಲ ನಾಯಕರುಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ್ದು ಇವತ್ತು ರಮನಾಥ್ ರೈ ಇರ್ಬೋದು, ಹರೀಶ್ ಕುಮಾರ್ ಇರ್ಬೋದು, ಜಯಾಲೋಬೋ, ಅಭಯ್ ಚಂದ್ರ ಜೈನ್, ಮಿಥುನ್ ರೈ ಎಲ್ಲರೂ ಸೇರಿಕೊಂಡು ಇವತ್ತು ಅವರ ಜೊತೆಗೆ ಎಲ್ಲ ನಾವು 14 ಕಾರ್ಪೊರೇಟರ್ಗಳು, ಪಕ್ಷದ ಬೇರೆ ಬೇರೆ ಮುಖಂಡರುಗಳು ಸೇರಿಕೊಂಡು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮಿಂದ ಆಗುವಂಥದ್ದನ್ನು ಮಾತ್ರ ನಮಗೆ ಮಾಡಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಆಡಳಿತ ಯಂತ್ರ ನಮ್ಮ ಕೈಯಲ್ಲಿ ಇಲ್ಲ, ಸರ್ಕಾರ ನಮ್ಮ ಕೈಯಲ್ಲಿ ಇಲ್ಲ, ಮಹಾನಗರ ಪಾಲಿಕೆ ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲ ಕೂಡ ನಿಮ್ಮ ಕೈಯಲ್ಲಿದೆ. ನೀವು ಮಾಡಿ, ನಿಮ್ಮನ್ನು ಮಾಡಿಸುವಂಥ ನಿಟ್ಟಿನಲ್ಲಿ ನಾವು ಹಗಲು ರಾತ್ರಿ ಕೂಡ ನಾವು ಹೋರಾಟ ಮಾಡ್ತೇವೆ. ಜನರ ಕಷ್ಟಕ್ಕೆ ನೀವು ಸ್ಪಂದನೆ ಮಾಡುವಂತೆ ನಾವು ಮಾಡ್ತೇವೆ. ನಾವು
ಒಪೋಸಿಷನ್ ಪಾರ್ಟಿಯಾಗಿ ಅವರಿಗೆ ಕಿಟ್ಟನ್ನು ಕೂಡ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಅಂಥ ಒಂದು ಪರಿಸ್ಥಿತಿಗೆ ತಂದು ಮುಟ್ಟಿಸ್ತೇವೆ ಅಂತ ನಾವು ಇವರಿಗೆ ಜನರಿಗೆ ನಾವು ಭರವಸೆಯನ್ನು ಕೊಡ್ತೇವೆ ನಾವು. ಎಸ್ ಸರ್, ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಪ್ರಶ್ನೆಗಳಿಗೆ ಜನರ ಪ್ರಶ್ನೆ ಉತ್ತರಿಸೋದಕ್ಕೆ. ಥ್ಯಾಂಕ್ ಯು. ಎಸ್, ಇದು ಈ ಅವಧಿಯ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.